ಆದಷ್ಟು ಬಂದು ಬೇಗ ಕುತ್ಕೊಳ್ತೀರಾ? ಈಗ ಖಾಲಿ 2 ನಿಮಿಷಕ್ಕೆ ಪ್ರೋಗ್ರಾಮ್ ಶುರು ಆಗ್ತದೆ. ಈಗ ಲೇಟ್ ಆದಷ್ಟು ಮತ್ತೆ ಕೂಡ ತುಂಬಾ ಲೇಟ್ ಆಗ್ತಾ ಹೋಗ್ತದೆ. ತಿಮ್ಮಣ್ಣ, ಹಾಗೆ ಹಿರಿಯ ನಾಯಕರಾದಂತಹ ಸೀನಣ್ಣ ಅವರು ಬರಬೇಕು ಮುಂದೆ. ಕೂತ್ಕೋಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮ ಮುಂದೆ ಬರಬೇಕು.
ಅಲ್ಲಲ್ಲಿ ಇರುವಂತಹ ಕಾರ್ಯಕರ್ತರು ದಯವಿಟ್ಟು ಮುಂದೆ ಬನ್ನಿ, ದಯವಿಟ್ಟು ಸಹಕರಿಸಿ. ಎಲ್ಲ ಬಂದು ಚೇರಲ್ಲಿ ಕೂತ್ಕೊಳ್ಳಿ. ಮರಗಾತ್ರ ಇರೋರೆಲ್ಲ ದಯವಿಟ್ಟು ಬನ್ನಿ, ಮುಂದೆ ಬನ್ನಿ. ಬರ್ಸು ದಯವಿಟ್ಟು ಮುಂದೆ ಹೋಗಿ, ಮುಂದೆ ಎಲ್ಲ ಅವ್ರ ಕೆಲಸ. ದಯವಿಟ್ಟು ಸಹಕರಿಸಿ, ಇದು ನಿಮ್ಮ ಕಾರ್ಯಕ್ರಮ.
ಜೈ ಭೀಮ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಸೊ ಏನಂತ ಹೇಳಿದ್ರೆ ಈ ಪ್ರೋಗ್ರಾಮ್ ನಡಿಬೇಕಂತ ಹೇಳಿದ್ರೆ ನಮ್ಮೆಲ್ಲರ ಮುಂಚಿನ ಒಂದು ದೊಡ್ಡ ಕನಸಾಗಿತ್ತು. ಓಕೆನಾ, ತುಂಬಾ ಜನ ಸೇರಿದ್ದೀವಿ. ಇನ್ನೂ ವರ್ಷಗಟ್ಟಲೆ ಹೋದ ನಂತರ ಇನ್ನೂ ಮತ್ತಷ್ಟು ಜನ ನಾವು ಸೇರ್ತೀವಿ. ಓಕೆನಾ, ಸೊ ಏನಂತ ಹೇಳಿದ್ರೆ ನಾವು ಕಲ್ಚರ್ ಪ್ರೋಗ್ರಾಮ್ ಒಂದೊಂದು ರೀತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಸೊ ಯಾರನ್ನ ಮಹಾನಾಯಕ ಧಾರಾವಾಹಿ ನೋಡ್ತೀರಾ ಮನೆಯಲ್ಲಿ? ಮಹಾನಾಯಕ ಧಾರಾವಾಹಿ ಕನ್ನಡ ವಾಹಿನಿಯಲ್ಲಿ ತುಂಬಾ ಕಾಂಟ್ರವರ್ಸಿ ಆದಂತ ಮತ್ತೆ ತುಂಬಾ ಎತ್ತರಕ್ಕೆ ಬೆಳೆದಿದಂತ ಪ್ಲಸ್ TRP ತುಂಬಾ ಸಿಕ್ಕಿದಂತ ಧಾರಾವಾಹಿ ಅಂತ ಹೇಳಿದ್ರೆ ಮಹಾನಾಯಕ ಧಾರಾವಾಹಿ. ಕರೆಕ್ಟಾ? ಕರೆಕ್ಟ್ ಅಲ್ಲ? ಆ ಧಾರಾವಾಹಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾದ್ರು ಟೀಸರ್ ಬಂತಲ್ಲ, ತುಂಬಾ ಕಡೆಯಿಂದ ತುಂಬಾ ಕಾಂಟ್ರವರ್ಸಿ ಬಂತು. ಧಾರಾವಾಹಿ ಮಾಡ್ಲೇಬಾರ್ದು ಅಂತ ಹೇಳಿ ಬಂತು. ಬರ್ಲಿಲ್ವಾ? ಎಷ್ಟು ಜನ ನೋಡಿದ್ರು ಗೊತ್ತಾ? ತುಂಬಾ ಬಂತು. ಯಾರು ಹೇಳಿದ್ರು ಯಾವ ಗೊತ್ತಿಲ್ಲ. ಅದು ತುಂಬಾ ಜನ ಹೇಳಿದ್ರು ಧಾರಾವಾಹಿ ಮಾಡ್ಬಾರ್ದು ಅಂತ ಹೇಳಿ. ಆದ್ರೆ ನಮ್ಮ ಯುವ ಸೇನೆ ಆಗ್ಲಿ ಅಥವಾ JP ತುಂಬಾ ಯುವ ಸೇನೆಗಳಿದೆ. ಎಲ್ಲ ಅಥವಾ ಹೋರಾಟದ ನಂತರ ಅದಕ್ಕೊಂದು ದೊಡ್ಡ ಗೆಲುವು ಸಿಗುತ್ತೆ. ಏನ್ ಗೆಲುವು ಸಿಗುತ್ತೆ ಅಂತ ಹೇಳಿದ್ರೆ ಆ ಧಾರಾವಾಹಿ ಮಾಡ್ಬೋದು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ BMRP ಯುವ ಸೇನೆಯಲ್ಲಿರುವ ಯೂತ್ ಪವರ್ ಏನಿದೆಯಲ್ಲ, ಆ ಯುವ ಸೇನೆ ಪವರ್ ಅನ್ನು ನೋಡಿ ಯಾರನ್ನ ಮಾಡ್ತಾರೆ ಅಂತ ಹೇಳಿದ್ರು ಅವರನ್ನು ಕರೆಕ್ಟಾ? ಸೊ ಏನಂತ ಹೇಳಿದ್ರೆ ಅದೇ ಮಹಾನಾಯಕ ಧಾರಾವಾಹಿಯಲ್ಲಿ ಬರ್ತಿದ್ದಂತ ಅದ್ಭುತವಾದ ಹಾಡನ್ನು ನಮ್ಮ ಮುಂದೆ ಹಾಡಲು ಬರ್ತಿದ್ದ ರಾಕೇಶ್ ಬಂಟ್ವಾಳ ಇವರ ಕಡೆಯಿಂದ ಒಂದು ಮಹಾನಾಯಕದ ಒಂದು ಅದ್ಭುತವಾದ ಹಾಡನ್ನು ಹೇಳಲು ಬರ್ತಿದ್ದಾರೆ. ಅವರು ನಾವು ಸ್ಟೇಜ್ ಮೇಲೆ ವೇದಿಕೆ ಸ್ಟೇಜ್ ಮೇಲೆ ವೆಲ್ಕಮ್ ಅಪ್ ಮಾಡುವ. ಮಹಾನಾಯಕ ಧಾರಾವಾಹಿದ ಮಹಾನಾಯಕ ಪಂತ್ರ ಪದ್ಯ ಪಂಡ್ರ ಬರೊಂದು ಅವರಿಗೆ ಮಾತನವರ ವೆಲ್ಕಮ್ ಅಪ್ ಮಾಡ್ಕೋಣ. ಎಲ್ಲರೂ ಕೈ ಚಪ್ಪಳೆ ಮುಖಾಂತರ ಸ್ವಾಗತಿಸ್ತೀರಾ? ಓಕೆ, ರಾಕೇಶ್ ಬಂಟ್ವಾಳ ಅವರು हल 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 ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು, ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರ, ಜಗ ಹೇಳಿದೆ ಜೈ
ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಸಮಾನತೆ ಈಗ ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಸಮಾನತೆ ಈಗ ದೂರ. ನೀ ತೋರಿದ ದಾರಿಯಲ್ಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರ, ಜೈ ಭೀಮ್. ಥ್ಯಾಂಕ್ ಯು. ಎಂಚಿತ್ತಿನ ಪ್ರೋಗ್ರಾಮ್, ಎಂಚಿತ್ತಿನ ಸಾಂಗ್ ಶೋಕಿತ್ತನಾ ನೀಗ್ಲಿ ಕ್ಲಾಪ್ಸ್ ಕೊರ್ಪು ಜರತ ಮಾರೆ ಏತ ಶೋಕಿತ್ತನಲ್ಲ ನಲ್ಲ ಜೋರು ಕ್ಲಾಪ್ಸ್ ಕೊರ್ಲೆ ಇಂಚನೆ ಪವರ್ ಲಾಸ್ಟ್ ಮೂಟ್ ಇಟ್ಟು ನಾನು ಓಕೆನಾ. ಸೊ ಈ IPL ಮ್ಯಾಚ್ ನಂಗೆ ನಿಕ್ಲಿ ಎಂಚ ಬೊಬ್ಬೆದಿದ್ದು ಬೊಟ್ಟೊಂದಿಪ್ಪರು ಅಂಚನೆ ಅವೇ ಸ್ಪಿರಿಟೆಡ್ ಲಾಸ್ಟ್ ಮೂಟಲ್ಲ, ಅವೇ ಕ್ಲಾಪ್ಸ್, ಅವೇ ಸ್ಪಿರಿಟ್, ಅವೇ ಎನರ್ಜಿ ಪೋಡು ಓಕೆನಾ. ಐತೆ ಓಕೆ ಈತ ನೆಕ್ಸ್ಟ್ ನಮ್ಮನೆ ಎಡ್ಡೆ ಡ್ಯಾನ್ಸ್ ಪ್ರೋಗ್ರಾಮ್ ಕೋರ ಬರೋದಿಲ್ಲ ಕವನ ಎನ್ವಿ ಪನ್ಪುನಾರ್. ಸೊ ಮೇರೆ ಸ್ಟೂಡೆಂಟ್ ಆಫ್ ಡ್ಯಾಸ್ಲಿಂಗ್ ಎಲೈಟ್ ಡ್ಯಾನ್ಸ್ ಸ್ಟುಡಿಯೋ ಮ್ಯಾಂಗ್ಳೂರ್ದು ಸೆಮಿಫೈನಲಿಸ್ಟ್ ಆದ ಬೊಕ ಥರ್ಡ್ ಪ್ರೈಸ್ ಇನ್ U+ TV ಡ್ಯಾನ್ಸ್ ರಿಯಾಲಿಟಿ ಶೋಡು ಥರ್ಡ್ ಪ್ರೈಸ್ ಗೆಂದಿದ್ದೀರಿ. ಬೊಕ ಥರ್ಡ್ ಪ್ರೈಸ್ ಕೂಡ ಸೂಪರ್ ಸ್ಟಾರ್ ಡ್ಯಾನ್ಸರ್ ಆಫ್ ಕರ್ನಾಟಕ ನೆಟ್ಲ ಪ್ರೈಸ್ ಗೆಂದಿದ್ದೀರಿ. ಸೊ ಸ್ಟೇಜ್ಗೆ ವೆಲ್ಕಮ್ ಅಪ್ ಮಲ್ಪುಗನಾ 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 ನಿಖಿಲ್ ಇಂಕ ಏತ್ ಆವು ಕೋಆಪರೇಟ್ ಮಲ್ಪರ್ ಆ ತಿಂಕ ಮುಲಿ ಎನರ್ಜಿ ಬರ್ಪುಣು ಎದುರುದಾಗ ಎನರ್ಜಿ ನಿಕ್ಕೊಳ್ಳೋಣ ದಾದ ಮಲ್ಪಡು. ಓ ಬೂಸ್ಟ್ ಏನ್ ಎನರ್ಜಿ ಬೂಸ್ಟರ್ ರೆಡ್ ಬುಲ್ ಅವು ಬುಲ್ ಏನು ಪೂರ ಕೊರ್ಲೆ ಆ ನಿಕಲ್ ಏತ್ ನಿಖಿಲ್ ಜೋಶ್ ಚೇರ್ ಅಪ್ ಮಲ್ಪರ್ ಆತ ಡ್ಯಾನ್ಸ್ ಕೊರ್ಪು ನಕಲ್ಲ ಆತ ಚಿಲ್ಡ್ ಡ್ಯಾನ್ಸ್ ಮಲ್ಪರ್ ಓಕೆನಾ. ಸೊ ವೆಲ್ಕಮ್ ಮಲ್ಪುಗನಾ ಓಕೆ. ಅಲ್ಲಿ ಕೊನೆಯಲ್ಲಿ ಯಾರು ಸ್ಟೂಡೆಂಟ್ಸ್ ಅವರು ಇದ್ದಾರೆ, ಹೇ ಬಾಯ್ಸ್ ಬಂದ್ವಿ ಇಲ್ಲಿ ಕುತ್ಕೊಳ್ಬೋದು, ನಿಂತ್ಕೊಳ್ಬೇಕಂತೇನಿಲ್ಲ, ಟೈಮ್ ಆಗ್ತದಾ ಎಂತ ಆಗೋದಿಲ್ಲ, ಒಂದು ದಿವಸ ಬಂಕ್ ಕೊಡಿದ್ರೆ ಬನ್ನಿ ಕುತ್ಕೊಳ್ಳಿ. ಈಗ ನೆಕ್ಸ್ಟ್ ಚೆಂಡೆ ಪ್ರೋಗ್ರಾಮ್ ಉಂಟು, ವಯಲಿನ್ ಚೆಂಡೆ ಪ್ರೋಗ್ರಾಮ್ ಈಗ ನೆಕ್ಸ್ಟ್ ನಡೀಲಿಕ್ಕೆ ಉಂಟು ಓಕೆನಾ. ಸೊ ಯಾರು ಹೋಗ್ಬೇಡಿ, ಅದ್ಭುತವಾದ ಚೆಂಡೆ ಪರ್ಫಾರ್ಮೆನ್ಸ್ ಈಗ ಮಾಡ್ಲಿಕ್ಕಿದೆ ಓಕೆನಾ. ಸೊ ಅದ ಮುಂಚೆ ಒಂದು ಒಳ್ಳೆ ಅದ್ಭುತವಾದ ಡ್ಯಾನ್ಸ್ ಪ್ರೋಗ್ರಾಮ್ ಈಗ ನಡೀತೆ. ಸೊ ಎಲ್ಲರೂ ಅವರಿಗೆ ಕೋಆಪರೇಟ್ ಮಾಡಿ ಓಕೆ.
ಚಲೆ ನಿಧಾನ ಪ್ರಧಾನ ಅನ್ನೋ ಮಾತೊಂದು ನೀನು ಕೇಳಿಲ್ವೇನೆ ನಿಧಾನ ಪ್ರಧಾನ ಅನ್ನೋ ಮಾತೊಂದು ನೀನು ಕೇಳಿಲ್ವೇನೆ ನನಗಂತೂ ಟೈಮೇ ಇಲ್ಲ ಪ್ರೀತಿಯಲ್ಲಿ ಎಷ್ಟಿದ್ರು ಸಾಕಾಗ್ತಿಲ್ಲ ನನಗಂತೂ ಟೈಮೇ ಇಲ್ಲ ಪ್ರೀತಿಯಲ್ಲಿ ಮಾಮೂಲು ಈ ಮಾತೆಲ್ಲ ಕಿಲ 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 ಆನೆ ಮೇಲೆ ಬಾರೋ ನೀ ಕುದುರೆ ಮೇಲೆ ಬಾರೋ ಹೇಗಾದ್ರೂ ಬಾರೋ ಪಲ್ಲಕ್ಕಿ ಬೇಗ ತಾರೋ ಆನೆ ತುಂಬಾ ಲೇಟು ಕುದುರೆ ತುಂಬಾ ಫಾಸ್ಟು ಯಾವ್ದ ನಿನ್ನ ಟೆಸ್ಟು ನೀ ಹಾಕು ಒಂದು ಓಟು ನನ್ನ ಒಟ್ಟು ಯಾವತ್ತಿದ್ರು ಕುದುರೆಗೆ ತಾನೇ ಆ ಬೇಗಾಗಿದ್ರೆ ಜಗವೆಲ್ಲ ಗೆಲ್ಲವೆ ನಾನೇ ಆನೆ ತುಂಬಾ ಲೇಟು ಆದ್ರೂ ವೇಟು ಅಲ್ವೇನೆ ಈ ನನ್ನ ಪ್ರೀತಿ ಆನೆ ಗಿಲ್ಲಿ ಹೋಲಿಸಲೇನೆ ಸರಿ 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 ನಿಂದೆ ಸರಿ ಪ್ರೀತಿ ಇದ್ರೆ ಮನಸ್ಸೊಂದು ನವಿಲು ಗರಿ ಸಾರಿ 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 ನಿಂದೆ ಸರಿ ಪ್ರೀತಿ ಇದ್ರೆ ಮನಸ್ಸೊಂದು ಪಾಪು ಮರಿ ವಾವ್, ಹೇಗಿತ್ತು ಪರ್ಫಾರ್ಮೆನ್ಸ್? ಹೇಗಿತ್ತು? ಕೇಳಿಲ್ಲ. ಸೂಪರ್ ಇತ್ತಾ? ವಾವ್, ಅದ್ಭುತವಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟ ಕವನ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದರ ಜೊತೆ ಈಗ ಇನ್ನೊಂದು ಅದ್ಭುತವಾದ ಇನ್ನೊಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಕೀರ್ತನ ಎನ್ವಿ ಅವರು. ಸೊ ಇವರು ಫೈನಲಿಸ್ಟ್ ಆಫ್ ನಮ್ಮ ಕುಡ್ಲ ಡ್ಯಾನ್ಸ್, ಅದರ ಜೊತೆ ಫೈನಲಿಸ್ಟ್ ಆಫ್ U+ TV, second prize in Superstar Dance of Karnataka, winner in state level dance competition held by Creative Dance Academy, and participated in 25 state level dance competition. ಏನ್ರಿ ಅಷ್ಟು ಹೋಗಿದ್ದಾರೆ? ಅವ್ರು ಒಂದು ದೊಡ್ಡ ಕ್ಲಾಪ್ಸ್ ಕೊಡ್ತೀರಾ? ಓಕೆ, ಸೊ ಈಗ ಅವರ ಕಡೆಯಿಂದ ಇನ್ನೊಂದು ಅದ್ಭುತವಾದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಅಪ್ ಕೀರ್ತನ ಎನ್ವಿ ಆನ್ ದ ಸ್ಟೇಜ್. ಡಿಸ್ಕೋ ಆಡಲಾಕ ಘಲ್ಲು ಘಲ್ಲು ಗೆಜ್ಜಿ ಕಟ್ಟೀನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ಸಿಂಹ ಹೆಚ್ಚಿ ಸಪ್ಪಳ ಕೇಳಿ ಕಕ್ಕನ ಎದ್ದು ನಿಂತ್ಕೊಂಡ್ವಿ ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ಕೊಳ್ಕೊಂಡ್ವಿ ಬಸಣ್ಣಿಪ್ಪ ಬಜಾರು ನಮ್ಮ ಇವತ್ತು ಬಸಣ್ಣಿಪ್ಪ 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 ಫಿಕ್ಸು ಮಾಡಬೇಕು ಸಂಬಂಧನ ಅದಕ್ಕ ಬಂದೀನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ ಇಳ್ಕಳ್ಸೀರಿ ಮೊಣಕಾಲ್ನ್ಯಾಗ ಯಾತಕ ಉಡಬೇಕು ಯಾಸನ್ನಂದ್ರು ಅದಕ್ಕ ಹುಟ್ಟೀನಿ ಮಕಮಲ್ ಟೊಪ್ಪಿ ನಮ್ಮ ತಲೆ ಮ್ಯಾಲ ಯಾತಕ ಇಡಬೇಕು ಸಿಂಗಲ್ ಆಗಿ ಸಿಕ್ರ ಹೇಳ್ತನಿ ಹುಕ್ಕು ಮಾಡೇನಿ ನಾ ಇನ್ನೆಲ್ಲೋ ಚಕ್ರ ಸೀಮ್ಯಾಗಿಲ್ಲದ್ದು ಏನೈತಿ ಅಕಿ ಹತ್ರ ಆಕಿ ನಾಟಿ ಬ್ಯೂಟಿ ಸೈಡಿನಿಂದ ಥೇಟು ಶ್ರೀದೇವಿ ನಾವು ಚಡ್ಡಿ ಹಾಕ ಕಲ್ತಾಗಿಂದ ಪ್ರೀತಿ ಮಾಡೇವಿ ನೀವು ಬಂದಿರಂತ ನಿಯತ್ತು ಸ್ವಲ್ಪ ಸೈಡಿಗೆ ಇಟ್ಟಿದ್ವಿ
ಇವನ್ ಆಲ್ವೇಸ್ ಭರ್ಜರಿ ಸಿಂಪಲ್ಲು ಧ್ರುವ ನಕ್ಷತ್ರ ಟಚ್ ಮಾಡೋ ಕಷ್ಟ ರೀ ಸ್ಪೀಡ್ ಅಂತೂ ಫೆರ್ರಾರಿ ಎನ್ನರ್ಜಿ ಗ್ರೂವಾರಿ ಜಗ್ಗಿದ್ರು ಬಗ್ಗೋದಿಲ್ಲ ಗತ್ತೆ ಇವ್ ಸ್ವತ್ತೂರಿ ಓಟಿಗೆ ನಿಂತರೆ ಎಲ್ಲಕ್ಕೂ ಉತ್ತರ ನೀಡುವ ದಿಲ್ಲು ಇವನದ ಟೀಮು ಇವನದೇ ರೂಲ್ಸು ಈಸ್ ಸೆಲ್ಯುಲಾಯ್ಡ್ ವಾವ್, ಹೇಗಿತ್ತು ಪರ್ಫಾರ್ಮೆನ್ಸ್? ಬೆಂಕಿ ಬೆಂಕಿ ಇತ್ತಾ? ಹೇಗಿತ್ತು? ಬೆಂಕಿಯಾ? ನಾನು ಮೊನ್ನೆ ಯಾವ್ದು ರೀಲ್ಸ್ ಅಲ್ಲಿ ನೋಡ್ತಿದ್ದೆ, ಬೆಂಗಳೂರಲ್ಲಿ ಅಥವಾ ಆ ಕಡೆ ಏನಂತ ಕೇಳಿದೆ, ಹೇಗಿತ್ತು ಪರ್ಫಾರ್ಮೆನ್ಸ್ ಕೇಳಿದ್ರೆ ಬೆಂಕಿ, ಕರೆಕ್ಟಾ? ಸೊ ಈಗ ಓಕೆ, ಈಗ ಇಲ್ಲಿ ಬಂದಿದ್ದಂಥ ಗೆಸ್ಟ್ಗಳಿಗೆ ಮೂಮೆಂಟ್ ಕೊಡುವ ಸಮಯ, ಓಕೆನಾ? ಸೊ ಅವ್ರಿಗೆ ಏನಂತ ಹೇಳಿ ಕ್ಲಾಪ್ಸ್ ಮುಖಾಂತರ ಅವರನ್ನು ಸ್ಟೇಜ್ ಮೇಲೆ ಸ್ವಾಗತಿಸಬೇಕು. ಓಕೆ, ಶಕುಂತಲ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಿದ್ದೇವೆ. ಶಕುಂತಲ ಅವರು ಹಾಗೂ ಶೀನಾ ಮಾಸ್ತಿಕಟ್ ಇವರು ಕೂಡ ವೇದಿಕೆಯಲ್ಲಿ ಬರಬೇಕಂತ ಕೇಳಿಕೊಳ್ತಿದ್ದೇವೆ. ಹಾಗೂ ಈಗ ಅದ್ಭುತವಾದ ಡ್ಯಾನ್ಸ್ ಮಾಡಿದಂಥ ಕೀರ್ತನ ಮತ್ತು ಲಾವಣ್ಯ ಅವರು ಸ್ಟೇಜ್ ಮೇಲೆ ಬರಬೇಕು. ಕೀರ್ತನ ಮತ್ತು ಕವನ ಅವರು ವೇದಿಕೆ ಮೇಲೆ ಬರಬೇಕು. ಸೊ ಇವರಿಗೆ ಬೇರೆ ಕಡೆಯಲ್ಲೂ ಕೂಡ ಡ್ಯಾನ್ಸ್ ಕಾರ್ಯಕ್ರಮ ಇರೋದ್ರಿಂದ ಸೊ ತುಂಬ ಅರ್ಜೆಂಟಾಗಿ ಹೋಗ್ತಿದ್ದಾರೆ. ಸೊ ಆ ಕಾರಣದಿಂದಾಗಿ ನಾವು ಏನು ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇದೆ ಅದನ್ನು ಈಗ ಸ್ವಲ್ಪ ಮುಂಚೆನೇ ನಾವು ನೆರವೇರಿಸಿದ್ದೇವೆ. ಎಲ್ಲ ಕ್ಲಾಪ್ಸ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು. ಸೊ ಅದರ ಜೊತೆ ಇನ್ನೊಂದು ಅದ್ಭುತವಾದ ಸಾಂಗ್ ಅನ್ನು ಹೇಳಲಿಕ್ಕೆ ಬರ್ತಿದ್ದಾರೆ. ಸೊ ಆಗ ಮಹಾನಾಯಕ ಸಾಂಗ್ ಹೇಗಾಯ್ತು ನಿಮಗೆಲ್ಲ? ಹೇಗಿತ್ತು ವಾಯ್ಸ್? ನಾವಿಲ್ಲಿ ತುಳು ನಮ್ಮ ಮಂಗಳೂರಲ್ಲಿ ಕೇಳ್ತೀವಿ ಎಂಚೆತ್ತಿನ ದಂಬ ಅಂತ. ವಾಯ್ಸ್ ದಮ್ಮ ಎಂಚೆತ್ತುಂಡು ಸೂಪರಾ, ಒಳ್ಳೆತಾ? ಪುನೊಮ್ಮೆ ಅವರನ್ನು ನಾವು ವೇದಿಕೆ ಮೇಲೆ ನಾವು ಸ್ವಾಗತಿಸುತ್ತಿದ್ದೇವೆ. ರಾಕೇಶ್ ಬಂಟ್ವಾಳ್ ಇವರು ಇನ್ನೊಂದು ಬಂದು ಯಾವುದು ಸಾಂಗ್ ಹೇಳಿದ್ರಿ? ಏನಾಗಲಿ ಮುಂದೆ ಸಾಗು.
ಕರೆಕ್ಟಾ? ಅದ್ಭುತವಾದ ಸಾಂಗ್ ಅನ್ನು ಹೇಳಲು ಬರುತ್ತಿದ್ದಾರೆ. ಅವರು ಎಲ್ಲರೂ ಕ್ಲಾಪ್ಸ್ ಮುಖಾಂತರ ಸ್ವಾಗತಿಸ್ತೀರಾ? हल 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 ची हल 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 ची हल हल आ हा हा 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 ಏನಾಗಲಿ ಮುಂದೆ ಸಾಗುನೆ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನೆ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗುನೆ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನೆ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ
ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿದೆಯ ಬರಹವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸ್ಮಾರಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗುನಿ, ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಣೆ ಪ್ರೀತಿ ಎಂದು ಸುಳ್ಳಲ್ಲ, ಓ ನನ್ನಣೆ ಪ್ರೀತಿ ಎಂದು ಸುಳ್ಳಲ್ಲ. ಆಹಾ 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 la 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 la. Thank you. ವಾವ್, ಇನ್ನೊಮ್ಮೆ ಜೋರಾದ ಕ್ಲಾಪ್ಸ್ ಅನ್ನು ಕೊಡ್ತೀರಿ ಅವರಿಗೆ. ಅದ್ಭುತವಾದ ಒಂದು ಹಾಡನ್ನು ಹೇಳಿದರು. ಸೊ ಅದರ ಜೊತೆ ಈಗೊಂದು ಡ್ಯಾನ್ಸ್ ಕಾರ್ಯಕ್ರಮ ಇದೆ, ಓಕೆನಾ? ಸೊ ಶ್ರಾವ್ಯ ಅಲಂಗಾರ್ ಇವರ ಕಡೆಯಿಂದ ಒಂದು ಅದ್ಭುತವಾದ ಡ್ಯಾನ್ಸ್ ಅನ್ನು ಮಾಡಲಿಕ್ಕೆ ಬರ್ತಿದ್ದಾರೆ. ಸೊ ಅವ್ರಿಗೊಂದು ಬಿಗ್ ಹ್ಯಾಂಡ್ ಅನ್ನು ಕೊಡ್ತೀರಾ? ಪ್ಲೀಸ್ ವೆಲ್ಕಮ್ ಶ್ರಾವ್ಯ ಆನ್ ಸ್ಟೇಜ್. जीवन तुझे आम्हास प्रेरणा, नाही दिशा तुझीच गर्जना. गर्जना भीमराया, माझा भीमराया, भारताचा पाया, माझा भीमराया, आला उद्धाराया, माझा भीमराया. स्पर्शिले तू ओंजळीने, खुले केले पाणी चौदार तळ्याचे, हक्क देऊन माणसाचे, केले सोने पीडितांच्या जीवनाचे. शिका संघटित व्हा आणि संघर्ष करा, शिका संघटित व्हा आणि संघर्ष करा, मार्ग प्रगतीचा दाविला दिन भीमराया, माझा भीमराया, भारताचा पाया, माझा भीमराया, आला उद्धाराया, माझा भीमराया. राष्ट्र संविधान के नीने शिल्पियों, दारिदी बबू, नीने
ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ವಾವ್, ತುಂಬ ಅದ್ಭುತವಾದ ಒಂದು ನೃತ್ಯವನ್ನು ಕೊಟ್ಟರು. ಅವ್ರಿಗೊಂದು ಜೋರಾದ ಕ್ಲಾಪ್ಸ್ ಕೊಡ್ತೀರಾ? ಹೇಗಿತ್ತು ಡ್ಯಾನ್ಸ್? ಚಂದ ಆಯ್ತಾ? ಸೂಪರ್ ಆಗಿತ್ತು. ಯಾವುದು? ಬೆಂಕಿ ಆಗಿತ್ತು, ಕರೆಕ್ಟಾ? ಸೊ ಈ ಪ್ರೋಗ್ರಾಮ್ ಎಲ್ಲ ನೋಡಿದಾಗ ನಂದು ಕಾಲೇಜ್ ಲೈಫಲ್ಲಿ ಮತ್ತೆ ನಾವು ಸುತ್ತಮುತ್ತಲ ಈಗ ಮನೆ ಕಡೆ ಹೋಗುವಾಗ ಸೊ ಈ ರೀತಿ ಪ್ರೋಗ್ರಾಮ್ ನಾನು ಯಾವಾಗಲೂ ಎಲ್ಲಿ ನೋಡ್ತಿದ್ದೆ ಗೊತ್ತಾ? ನಾನು ನಿಜವಾಗ್ಲೂ ನಾನು ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸೊ ಈ ಪ್ರೋಗ್ರಾಮ್ ಅನ್ನು ನಾನು ಯಾವಾಗಲೂ ರೀಲ್ಸ್ ಅಥವಾ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನಾನು ಯಾವಾಗಲೂ ಅನ್ಕೊಳ್ಳು ಸಾಯ್ತು ನಮ್ಮ ಊರಲ್ಲಿ ಈ ರೀತಿ ಎಲ್ಲ ಪ್ರೋಗ್ರಾಮ್ ಆಗ್ಬೇಕಲ್ಲ, ಇದು ಖಾಲಿ ಬೆಂಗಳೂರು, ತುಮಕೂರು, ಬಿಜಾಪುರ, ಗುಲ್ಬರ್ಗ ಕಡೆನೇ ಪ್ರೋಗ್ರಾಮ್ ನಡೀತಿದೆ, ಒಮ್ಮೆ ಆದ್ರೂ ಮೂಡುಬಿದಿಯಲ್ಲಿ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆಗ ಮಂಜು ಸರ್ ಎಲ್ಲಿಂದ ಬಂದಂತ ಗೊತ್ತಿಲ್ಲ, ಎಲ್ಲಿದ್ದಾರೆ? ಇಲ್ಲಿ ಆ ಕಡೆಯಿಂದ ಬಂದ್ರು. ಆಮೇಲೆ ನಮ್ಗೊಂದು ಗ್ರಿಪ್ ಸಿಕ್ಕಿದಾಗಾಯ್ತು. ಆಮೇಲೆ ಒಂದು ತಲೆಯಲ್ಲಿ ಒಂದೇ ಡಿಸೈಡ್ ಬಂದದು, ಯಾರನ್ನಾದ್ರೂ ಮೀಟ್ ಆಗ್ಬೇಕಂತ ಹೇಳಿದ್ರೆ ಯಾರನ್ನ ಮೀಟ್ ಆಗ್ಲಿ ಒಂದೇ ಬಾಯಲ್ಲಿ ಮೊದಲು ಜೈ ಭೀಮ್, ಆ ನಂತರ ಏನಂತ ಹೇಳಿದ್ರೆ ಒಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರೋಗ್ರಾಮ್ ಮೂಡುಬಿದಿರೆಯಲ್ಲಿ ನಡಿಬೇಕಂತ ತುಂಬಾ ಆಸೆ ಇತ್ತು. ಇವತ್ತು ಅದು ನೆರವೇರಿಸಿಕೊಟ್ರು. ಎಲ್ಲರಿಗೂ ಒಂದು ಕಾರ್ಯಕರ್ತರಿಗೂ ಅಥವಾ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ನಿಮ್ಗೆ ಕೂಡ ನೀವೇ ಒಂದು ದೊಡ್ಡದ ಕ್ಲಾಪ್ಸ್ ಕೊಡ್ತೀರಾ? ಇವತ್ತು ಇಷ್ಟು ಜನ ಇದ್ದೀವಿ, ಬರೋ ವರ್ಷ ಹೋದಾಗ 200, 300, 400, 500 ಜನ ಆಗ್ತದೆ. ಆಮೇಲೆ ಫುಲ್ ಬ್ಲಾಕ್ ಆಗ್ತದೆ ಒಂದು ದಿವಸ ರೋಡ್. ಹಾಗೆ ಮಾಡುವಾಗ ಯಾರು ಮಾಡಬೇಕು? ನಾವು ಮಾಡಬೇಕು. ಇವತ್ತಿನ ಪ್ರೋಗ್ರಾಮ್ ಅನ್ನು ಸ್ಟೇಟಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಪ್ರತಿಯೊಂದರಲ್ಲಿ ಹಾಕಿ. ನೆಕ್ಸ್ಟ್ ಬರುವಾಗ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ಬನ್ನಿ. ಒಬ್ಬೊಬ್ಬರೇ ಬರೋದಕ್ಕಿಂತ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ಬನ್ನಿ. ಅಂಬೇಡ್ಕರ್ ಅವರ ಕೊಡುಗೆ ಈ ಭಾರತ ದೇಶಕ್ಕೆ ಎಷ್ಟು ಪ್ರಮುಖವಾದಂತ ನೀವು ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು. ತುಂಬಾ ಜನರ ತಲೆಯಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಏನು ಕಾಂಟ್ರಿಬ್ಯೂಷನ್ ಏನಿದೆ ಈ ಇಂಡಿಯಾಗೆ, ಖಾಲಿ ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿಗೆ ಅಂತ ತುಂಬಾ ಜನರ ಮೈಂಡಲ್ಲಿ ಇದೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ಅಥವಾ ತುಂಬಾ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಅವರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದನ್ನು ತುಂಬಾ ಜನಕ್ಕೆ ನಾವು ರೀಚ್ ಮಾಡಿಸಬೇಕು. ಯಾವ್ದ್ರ ಮುಖಾಂತರ ರೀಚ್ ಮಾಡಿಸೋದು? ರೋಗಿಗೆ ನಾನು ಅಂಬೇಡ್ಕರ್ ಫಾಲೋ ಅಪ್ ಮಾಡ್ತೇನೆ ಅಂತ ಹೇಳಿದ್ರೆ ಸಾಕಾಗ್ತದಾ? ಆಗಲ್ಲ. ಅವ್ರು ಏನು ಮಾಡಿದರೆ ಅದನ್ನು ವಾಟ್ಸಪ್ ಸ್ಟೇಟಸ್ ಮುಖಾಂತರ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗಲಿ ಇನ್ನೊಬ್ಬರಿಗೆ ರೀಚ್ ಮಾಡೋಕೆ ಮಾಡ್ಬೇಕು. ಓಕೆನಾ? ಸೊ ಅದ್ರ ಜೊತೆ ಇನ್ನೊಂದು ಅದ್ಭುತವಾದ ಪ್ರೋಗ್ರಾಮ್ ಅನ್ನು, ಇನ್ನೊಂದು ಅದ್ಭುತವಾದ ಒಂದು ಹಾಡನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ರಾಜ್ಕುಮಾರ್ ಅವರು. ಪಿಕ್ಚರ್ ರಾಜ್ಕುಮಾರ ಅಲ್ಲ, ಇನ್ನೊಬ್ಬರು ಅದ್ಭುತವಾದ ಗಾಯಕರು ಬರ್ತಿದ್ದಾರೆ. ಅವ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ. ಪ್ಲೀಸ್ ಹೆಲ್ಪ್ ಮಿ ವೆಲ್ಕಮ್ ಅಪ್ ರಾಜ್ಕುಮಾರ್ ಆನ್ ಸ್ಟೇಜ್. Hell. सकलं चरणं अखिलं निखिलं
ಶಿವನೇ ಶರಣಂ ಉಸಿರನು ಕಾಯಲು ನುಡಿಯನ್ನು ನೀಡಿದ ഇരുളನ್ನು ನೀಗಲು ಜನನು ಗೈಡಿದ ಶರಣು ಎನ್ನಲು ಇವನು ಒಲಿದೆ ಬರುವ ಎದುರು ನಿಲ್ಲಲು ಇವನು ಮುನಿದೆ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿ ತ್ಯಾಗ ಪ್ರೀತಿಗೂ ಕರುಳಿನ ಬಂದ ನೋಡು ಜಗದ ಬಾರಿ ಸಾಗರವಾಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡುವ ಶಿವನೇ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ ಶಿವನು ಮೇಲೆ ನೀಡಿರುವ ಜನರು ಮಾಡೋ ಕಾಯಕದ ನಿಜದ ಅಂಕ ನೀಡಿರುವ ತಿಳಿಯೋ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ഇരുಳನು ನೀಗಲು ಅಗಲನು ನೀಡಿದ ಶರಣು ಎನ್ನಲು ಇವನು ಒಲಿದೆ ಬರುವ ಎದುರು ನಿಲ್ಲಲು ಇವನು ಮುನಿದೆ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ವಾವ್ ಭುವನಂ ಗಗನಂ ಹೇಗಿತ್ತು ಭುವನಂ ಗಗನಂ ಚೆನ್ನಾಗಿತ್ತಾ ಕ್ಲಾಪ್ಸ್ ಕೊಡ್ಲಿಲ್ಲಲ್ಲ ಮತ್ತೆ ನೀವು ಓಕೆನಾ ತುಂಬ ಧನ್ಯವಾದಗಳು ಓಕೆ ಸೊ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಪೂರ್ಣಿಮಾ ಬಂಟ್ವಾಳ ಇವರು ಮುಂದೆ ಕಂಟಿನ್ಯೂ ಮಾಡ್ತಾರೆ ಸೊ ಅವ್ರಿಗೊಂದು ಜೋರಾದ ಕ್ಲಾಪ್ಸ್ ಕೊಡ್ತೀರಾ ಅದರ ಜೊತೆ ನಂಗಿಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಸೊ ಅದರ ಜೊತೆ ನನ್ನೊಂದು ಚಿಕ್ಕೊಂದು ಮಾತೇನಂತ ಹೇಳಿದ್ರೆ ಸೊ ಇವತ್ತು ಅಂಬೇಡ್ಕರ್ ಜಯಂತಿ ಫಂಕ್ಷನ್ ಮುಗಿತೆ ನೆಕ್ಸ್ಟ್ ಸೊ ನಾಳೆಯಿಂದ ಈ ಫಂಕ್ಷನ್ ಮರ್ತ್ಬಿಟ್ಟ ನಂತರ ನಮ್ದೇ ಬಿಸಿ ಶೆಡ್ಯೂಲ್ ಹಾಕೊಂಡು ಹೋಗ್ತೀವಿ ಆ ರೀತಿ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಯಾವ ಫೋಟೋ ಇಟ್ಕೊಳ್ಳೋಕ್ಕಿಂತ ಬದಲು ದೊಡ್ಡದಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತಂದಿಡಿ ಪ್ರತಿಯೊಬ್ಬರು ಯಾರೇ ಮನೆಗೆ ಬಂದ್ರಂತ ಆ ಫೋಟೋ ನೋಡಿದಂತ ಒಂದು ಹೇಳ್ತಾರೆ ಏನ್ ಹೇಳ್ತಾರೆ ಗೊತ್ತಾ ಅವ್ರ ಮನೇಲಿ ಒಂದು ದೊಡ್ಡ ಪವರ್ ಉಂಟು ಮಾರೆ
ಇದು ನಿಜವಾಗ್ಲೂ ಹೇಳ್ತಾರೆ, ಟ್ರೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಗಾಡಿಯಲ್ಲಿ ಜೈ ಭೀಮ್ ಅಂತ ಹಾಕಿ ಹೋಗಿ ಒಮ್ಮೆ ನೋಡಿ. ಯಾರದ್ದು ಏನಾದ್ರು ಮಾತಾಡಲಿಕ್ಕೆ ಅದೇನಾದೊಂದು ವಿಶ್ವಾದ ಮಾತಾಡಲಿಕ್ಕೆ ಬಂದ್ರೆ ಹಿಂದೆ ಗಾಡಿಯಲ್ಲಿ ಜೈ ಭೀಮ್ ಅಂತ ಬರ್ದಿದ್ದಾರೆ ಮಾರೆ, ಬೇಡ ದೊಡ್ಡ ಪವರ್ ಅದಂತ ಹೇಳ್ತಾರೆ. ಸೊ ನಮ್ದೊಂದು ಇಲ್ಲಿ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ, ಇಂಗ್ಲೆಂಡ್, ಬ್ರಿಟನ್ ಮತ್ತೆ USA, ಅಮೆರಿಕ ಎಲ್ಲ ಕಡೆಯಲ್ಲಿ ಅಂಬೇಡ್ಕರ್ ಅವರ ಮ್ಯೂಸಿಯಂ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಎಲ್ಲ ಕಡೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾರೆ. ಬಟ್ ನಾವಿಲ್ಲಿ ಯಾಕೆ ಅದಲ್ಲಿ ನ್ಯೂಟ್ರಲ್ ಆಗಿದೆ ಗೊತ್ತಿಲ್ಲ. ಬಟ್ ಇನ್ನೂ ಮೂಡುಬಿದಿರೆಗೆ ಆಗುದಿಲ್ಲ, ಆಗ್ಲಿಕ್ಕಂತ ನಾವು ಬಿಡುದಿಲ್ಲ. ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ನಡೆಯುತ್ತೆ. ಅದೆಂತ ಪ್ರಾಬ್ಲಮ್ ಬಂದ್ರೂ ಕೂಡ ನಾವು ನಡೆಸ್ತೀವಿಲ್ವಾ? 100% ನಡೆಸ್ತೀವಿ. ಓಕೆನಾ? ಥ್ಯಾಂಕ್ ಯು. ನಮ ಬುದ್ಧಯ. ಜೈ ಭೀಮ್. ನಮಸ್ತೆ ಮಾತಿರಿಗ್ಲ ಜೈ ತುಳುನಾಡು ತುಳು ಒಪ್ಪಿಗೂ ಪುಡ್ಯೊಂದು ಇನ್ನಿತ್ತ ನಮ್ಮ ಈ ಪೊರ್ಲ ಚಾವಡಿಡು ನಮ್ಮ ಕುಡ್ಲರ್ದು ಚೆಂಡೆದ ಕಾರ್ಯಕ್ರಮ ಇತ್ತೆ ನಮ್ಮ ಮುಲ್ಪದ ಮತ್ತರ್ಮಿಡು ನಡಪರುಂಡು. ನಮ್ಮ ಮಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದಲ್ಲಿ, ಧಾರ್ಮಿಕವಾಗ್ಲಿ ಸಾಂಸ್ಕೃತಿಕವಾಗ್ಲಿ ಕಾರ್ಯಕ್ರಮ ಯಾವುದೇ ಇದ್ದಲ್ಲಿ ಅದರಲ್ಲಿ ಮೊದಲ ಆದ್ಯತೆ ನಮ್ಮ ಪಾರಂಪರಿಕ ಚೆಂಡೆವಾದನ ಕೇಳಿದಾಗ ಎದುರಿಗಿದ್ದವರ ತಲೆ ಕಾಲು ಎಲ್ಲವೂ ಜೊತೆಗೆ ಸ್ಪಂದನೆ ನೀಡ್ತದೆ. ಇದರ ಜೊತೆ ವಾಯ್ಲಿನ್ ಮಿಶ್ರಣ ಅಂತೂ ಇದ್ರೆ ಕೇಳೋಕೆ ನಾವು ಆ ಸಂಗೀತದ ಜೊತೆ ಮೈ ಮರೀತೇವೆ. ಇವತ್ತು ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ 134ನೇ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಜಯಂತ್ಯೋತ್ಸವ ನಮ್ಮ ಇಂದಿನ ಮೂಡುಬಿದಿರೆ ತಾಲೂಕು ಕಚೇರಿ ವಠಾರದಲ್ಲಿ ಇಂದು ನಡೆಯುತ್ತಾ ಇದೆ. ಹಾಗಾಗಿ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಇವತ್ತು ನಮ್ಮ ಮುಖ್ಯ ವೇದಿಕೆಯಲ್ಲಿ ಶ್ರೀ ಗುರು ಚೆಂಡೆ ಬೆಳಗಾವ್ ಅಮ್ಮಂಚೂರು ಪೆರ್ಮಂಕಿ ಇವರ ಚೆಂಡೆ ವಾದನ ನಮ್ಮ ಈ ಮುಖ್ಯ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದರ ಜೊತೆ ವಾಯ್ಲಿನ್ ವಾದನದಲ್ಲಿ ಶ್ರೀಜಿತ್ ಸರಳಯ್ಯನವರ ಅದ್ಭುತ ಸಮ್ಮಿಶ್ರಣ ಸಂಗೀತದ ರಸದೌತಣ ನಮ್ಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಇವರೆಲ್ಲರವನ್ನ ಪ್ರೀತಿಯಿಂದ ನಾವು ಮತ್ತೊಮ್ಮೆ ವೇದಿಕೆಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು. ಸೋಲ್ಮೇಲು.
ಹಾ, ಜೋರಾದ ಕೈ ಚಪ್ಪಾಳಿಯೊಂದಿಗೆ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಗುರು ಚೆಂಡೆಬೆಳಗ ವಾಮಂಜೂರು ಪೆರ್ಮಂಕಿ, ಅದರ ಜೊತೆ ವಾಯಿಲಿನ್ ವಾದನದಲ್ಲಿ ಶ್ರೀಜಿತ್ ಸರಳಯ್ಯ ಕುಡೂರ ತಾಟಿಬುಟುದು ಅಕ್ಲೇನು ನಮ್ಮ ಊರ್ದ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪುಗ ಬಂದುಲೆ ಮಾತ ತುಳುವೇರು ಕುಡೂರ ತಾಟಿಬುಟುದು ಅಕ್ಲೆಗೆ ಪ್ರೋತ್ಸಾಹ ಮಲ್ಪುಗ.
ಹಲೋ, ಜೋರಾದ ಕ್ಲಾಪ್ ಹಾಕಿ. ಅಲ್ಲಿ ಹಿಂದ್ಗಡೆ ಕೂತವರೆಲ್ಲ ಹ್ಯಾಂಡ್ ಮೇಲ್ ಮಾಡಿ ಕ್ಲಾಪ್ ಹೊಡೀರಿ, ಹ್ಯಾಂಡ್ ಮೇಲ್ ಮಾಡಿ ಕ್ಲಾಪ್ ಹೊಡೀರಿ.
ಹಾಂ ಹಾಲ್ 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 ಜೈ ಭೀಮ್ ಹಾಲ್ ಹಾಲ್ ಜೈ ಭೀಮ್ ಹಾಲ್ ಹಾಲ್ ಬಾರಿ ಪೊರ್ಲುದ ಚೆಂಡೆ ವಾದನ ಬೊಕ್ಕ ವಯಲಿನ್ ವಾದನದ ಸಮ್ಮಿಶ್ರಣ ಈತ ಪೊರ್ತು ನಮ್ಮನ್ನೇ ನಮ್ಮ ಮರತು ಪೋಪಿನಂಚಿನ ವಾದ್ಯ ಸಂಗೀತದ ಆ ಸಂಗೀತದ ಒಂಜಿ ಶಕ್ತಿನೇ ಅಂಚ ನಮ್ಮನ್ನು ನಮ್ಮ ಮದತು ಪೋಪಿನಂಚಿನ ಒಂಜಿ ಶಕ್ತಿ ಸಂಗೀತಗೊಂಡು ಅವಲ ಅಂಚಿನ ನಮ್ಮ ಶ್ರೀಜಿತ್ ಸರಳಯ್ಯ ಮಿರ್ನಂಚಿನ ಕಲಾವಿದರು ಅಂಚನೆ ಚೆಂಡೆ ವಾದನ ಶ್ರೀ ಗುರು ಚೆಂಡೆ ಬಳಗ ಒಮ್ಮಂಚೂರು ಪೆರ್ಮಕ್ಕಿ ಇಂಚಿನ ಪೆರ್ಮೆದ ತಂಡ ನಮ್ಮ ತುಳುನಾಡು ಉಂಡು ಪಾಂಡ ನಮಕ್ ಮಸ್ತ್ ಪೆರ್ಮೆ ಈ ವಯಲಿನ್ ವಾದನ ಬೊಕ್ಕ ಈ ಚೆಂಡದ ಸಮ್ಮಿಶ್ರಣದ ಈ ಕೂಟ ನನಾತ್ ಮಲ್ಲ ಮಟ್ಟಡ್ ರಾಜ್ಯ ರಾಷ್ಟ್ರ ಮಟ್ಟದ ಮಲ್ಲ ಮಲ್ಲ ವೇದಿಕೆಡು ನಮ್ಮ ತುಳುನಾಡ್ದ ಈ ಕಲಾವಿದರು ರೈಸೋಡು ಪಂಡದು ಎಂಗಲ ಆಶಯ ನನಾತ್ ನಿಕ್ಲಿಗೆ ದೈವ ದೇವರು ಎಡ್ಡೆಪ್ಪನು ಅರೆ ಎಡ್ಡೆಪ್ಪನು ಬೈ ಕೊಡೊಂದು ಯಾನ ನಟನೊಂದಲೆ ಇನಿತ ನಿಕ್ಕಲ ಶ್ರೀ ಗುರು ಚೆಂಡೆ ಬೆಳಗುವ ಮಂಜೂರು ಪೆನ್ಮಂಕಿ ಅಂಚನೆ ವಯಲಿನ್ ವಾದನಡೊಟ್ಟಿಗೂ ಶ್ರೀಜಿತ್ ಸರಳಯ್ಯ ನಿಮ್ಮೆಲ್ಲರನ್ನ ನಾವು ಶ್ರೀಯುತ ಕೃಷ್ಣಪ್ಪ ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವಸೇನೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ 134ನೇ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಜಯಂತ್ಯೋತ್ಸವದ ಆಚರಣೆಯಲ್ಲಿ ಚೆಂಡೆ ವಾದನ ಮತ್ತು ವಯಲಿನ್ ಸಂಗೀತದ ರಸದೌತಣವನ್ನು ಉಣಬಡಿಸಿದ ನಿಮಗೆ ನಮ್ಮ ಕೂಟದ ಎಲ್ಲರ ಪರವಾಗಿ ಅಭಿನಂದನೆಗಳು. ಜೈ ಭೀಮ್. ಹಾಗೆ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಲೋ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಹಾಗೆಯೇ ಉಪಾಧ್ಯಕ್ಷರಾದಂತಹ ಪಲಾಡ್ಕ ಪ್ರವೀಣ್ ಶ್ರೀಕರ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತೇವೆ. ಉಲ್ಲಪ್ಪಣ,
ಹಾಲ್ ಹಾಲ್ ಹಲ್ 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 ಜಯ ಜಯ ತುಳುವ ಸೀಮೆ ಅಪ್ಪೆನಾಡುಗು ಜಯಿತು ನಂಕು ಜನ್ಮ ಕುರ್ತಿ ಪುಣ್ಯ ಭೂಮಿಗೆ ತುಳು ಅಪ್ಪಿಗೆ ಅಡ್ಡ ಬೂರೊಂದು ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಗಂಡಗೆತ್ತಂತೆ ಗಡಿ ಕುರ್ಪಿ ಕಡಲು ನಡುಟುಂಡು ನಮ್ಮ ಈ ಪೊರ್ಲ ತುಳುವ ನಾಡು ಪಂಚವರ್ಣದ ಪುಂಚೋಡಿ ಮಣ್ಣದ ಕಮ್ಮನದ ನಾಡಿಗೆ ನಮ್ಮ ಈ ತುಳುವ ನಾಡು ಪಡ್ಡಾಯಿ ಮೂಡಾಯಿ ತೆನ್ಕಾಯಿ ಬಡಕಾಯಿ ನಾಲು ದಿಕ್ಕಿಡು ನೆಲೆಯಾಯಿ ನಂಚಿನ ಇಷ್ಟಾರ್ಥ ಶಕ್ತಿಲೇನು ಅಂಚನೆ ನಮ್ಮನ ಕುಲದೇವರಾಯನ ಕಾನದ ಕಟದ ಸ್ವಾಮಿ ಸತ್ಯಸಾರಮಾಣಿಲ್ಲ ನೆನವರಿಕೆ ಮಲ್ತೊಂದು ಬಯಲೊಳಗೆ ಬದುಕು ಕಟ್ಟಿಕೊಂಡವರ ಬಂದು ದಮನಿತರ ನೋವಿಗೆ ಮಿಡಿದ ಕಾರುಣ್ಯ ಸಿಂಧು ಸ್ವಾಭಿಮಾನವ ಮನಮನದೆ ತುಂಬಿದಿರಿ ಅಂದು ತಲೆ ಎತ್ತಿ ನಡೆಯಲು ಶಕ್ತಿ ಬಂದಿದೆ ಇಂದು ತಲೆ ಎತ್ತಿ ನಡೆಯುತ್ತೇವೆ ಹೆಮ್ಮೆಯಿಂದ ಅನ್ನುವ ಮಾತುಗಳ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿ ಮಂಜುನಾಥ್ ಬೆದ್ರಿಯವರ ರಚನೆಯ ಸಾಲುಗಳನ್ನು ನೇಯುತ್ತಾ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ವತಿಯಿಂದ 134ನೇ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂಬೇಡ್ಕರ್ ಜಯಂತ್ಯೋತ್ಸವ ಸಂಭ್ರಮದ ಆಚರಣೆ ಮೂಡುಬಿದಿರೆ ತಾಲೂಕು ಕಚೇರಿಯಲ್ಲಿ ಇಂದು ವೈಭವಪೂರಿತವಾಗಿ ಅದ್ಧೂರಿಯಾಗಿ ಮೆರವಣಿಗೆಯ ಮುಖಾಂತರ ನಡೆದು ಇದೀಗ ಮುಂದಿನ ಕಾರ್ಯಕ್ರಮದತ್ತ ಹೆಜ್ಜೆಯನ್ನ ಇಡುತ್ತಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ನಮ್ಮ ಮುಖ್ಯ ವೇದಿಕೆಯಲ್ಲಿ ಅಂಬೇಡ್ಕರ್ ಜಯಂತಿಯ ಸಂಭ್ರಮದ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ವರ್ತೂರು ಮಂಜುನಾಥ್ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಕೃಷ್ಣಪ್ಪ ASI ಮೂಡಬಿದ್ರೆ ಆರಕ್ಷಕ ಠಾಣೆ ಇವರು ವಹಿಸಿಕೊಳ್ಳುತ್ತಾರೆ. ಹಾಗೆ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಆನಂದ್ ಕಾರ್ಲ ನಿವೃತ್ತ ಪ್ರಾಂಶುಪಾಲರು ಸರ್ಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ, ಸುನೀಲ್ ಮಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೈ ಭೀಮ್, ಜೊತೆಗೆ ರಾಜೇಶ್ ಕುಮಾರ್ ಉಡುಪಿ ಜಿಲ್ಲಾಧ್ಯಕ್ಷರು, ಅನಿಲ್ ವೇಣೂರು ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರು, ಪ್ರವೀಣ್ ಕುಮಾರ್ ಅಲಂಗಾರ್ ತಾಲೂಕು ಅಧ್ಯಕ್ಷರು ಮೂಡಬಿದ್ರೆ, ನವೀನ್ ಶಿಂಗ ಜಿಲ್ಲಾ ಪಂಚಾಯತ್ ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಸುಧೀರ್ ಮೂಡಬಿದ್ರೆ ತಾಲೂಕು ಉಪಾಧ್ಯಕ್ಷರು ಮೂಡಬಿದ್ರೆ, ರಂಜಿತ್ ಅಲಂಗಾರು ತಾಲೂಕು ಉಪಾಧ್ಯಕ್ಷರು, ಶಶಿರಾಜ್ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷರು ಬೆಳ್ತಂಗಡಿ, ಪ್ರವೀಣ್ ಸೀಕ್ವೇರ ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸುಪ್ರೀತಾ ರವಿ ತಾಲೂಕು ಅಧ್ಯಕ್ಷ ಮಹಿಳಾ ಘಟಕರು, ಕೃಷ್ಣಪ್ಪ ವೇಣೂರು ತಾಲೂಕು ಕಾರ್ಯದರ್ಶಿ ಬೆಳ್ತಂಗಡಿ ಇವರೆಲ್ಲರನ್ನ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಅತಿಥಿಗಳನ್ನ ಬರಮಾಡಿಸಿಕೊಳ್ಳಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಮ್ಮೆಲ್ಲರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೋರಾದ ಕೈ ಚಪ್ಪಾಳಿಯೊಂದಿಗೆ ಮಂಜುನಾಥ್ ಮಾದರ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯಿಂದ ದಯಮಾಡಿ ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಡುಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಶ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್.
ನಮ್ಮ ಇಂದಿನ ಕಾರ್ಯಕ್ರಮವನ್ನ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದುವ ಮುಖಾಂತರ ಪ್ರಾರಂಭಿಸ್ತಾ ಇದ್ದೇವೆ. ಯಶಸ್ವಿನಿ ಮಂಜುನಾಥ್ ಮಾದರ್ ಇವರಿಂದ. ನನ್ನ ಹೆಸರು ಯಶಸ್ವಿನಿ ಮಂಜುನಾಥ್ ಮಾದರ್. ನಾನು ಓದುತ್ತಿರುವ ತರಗತಿ 1ನೇ ತರಗತಿ. ನಮ್ಮ ಶಾಲೆ ಹೆಸರು ಸರಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಬೆನಕನಡೋಣಿ. ನಾನು ಹೇಳುವುದು ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಭಾರತ ಎಲ್ಲ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗೆ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಶಸ್ವಿನಿ, ಯಶಸ್ವಿನಿ ಒಮ್ಮೆ ಇಲ್ಲಿ ಬನ್ನಿ. ಯಶಸ್ವಿನಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಯಶಸ್ವಿನಿ, ಬಹುಶಃ ಈ ಪುಟ್ಟ ಮಗುವಿಗೆ ಎಷ್ಟನೇ ಕ್ಲಾಸ್? 1ನೇ ಕ್ಲಾಸಿನ ಮಗು. ಈ ಪುಟ್ಟ ಮಗು ಅಷ್ಟೊಂದು ಪದಗಳನ್ನು ನೆನಪಿಟ್ಟು ಇಡೀ ಸಂವಿಧಾನದ ಪೀಠಿಕೆಯನ್ನು ತಮ್ಮ ಮುಂದೆ ಇಷ್ಟು ಧೈರ್ಯವಾಗಿ ಬಂದು ಹೇಳುವುದು ಸಾಮಾನ್ಯವಾದ ವಿಷಯವಲ್ಲ. ಈ ಮಗುವಿಗೆ ಇನ್ನೊಂದ್ಸಲ ಜೋರಾದ ಚಪ್ಪಳೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ನಮ್ಮ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಬಂದಿರುವಂತಹ ನಮ್ಮ ಎಲ್ಲ ಸಭೆಯ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಯುತ ಶ್ರೀ ಕೃಷ್ಣಪ್ಪ ASI ಮೂಡುಬಿದ್ರೆ ಆರಕ್ಷಕ ಠಾಣೆಯ ಶ್ರೀಯುತ ಕೃಷ್ಣಪ್ಪ ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಮೂಡುಬಿದ್ರೆ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರವೀಣ್ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವರ್ತೂರ್ ಮಂಜುನಾಥ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಚೇತನ್ ಇವರು ಪ್ರಧಾನ ಕಾರ್ಯದರ್ಶಿ, ಇವರು ಅವರಿಗೆ ಹೂಗುಚ್ಚು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಜೈ ಭೀಮ್ ಯುವ ಸೇನೆಯ ಹಿರಿಯ ಸಲಹೆಗಾರರಾದ ಶ್ರೀ ಶೀನಾ ಮಾಸ್ತಿಕಟ್ಟೆ ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಂದೆ ಶ್ರೀ ಡಾಕ್ಟರ್ ಆನಂದ್ ಕಾರ್ಲಾ ನಿವೃತ್ತ ಪ್ರಾಂಶುಪಾಲರು, ಸರಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ ಇವರನ್ನು ಕೂಡ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪೂವಪ್ಪ ತಾಲೂಕು ಘಟಕದ ಸಂಘಟಕ ಸಂಚಾಲಕರು, ಇವರು ಹೂಗೊಟ್ಟು ಅವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜೈ ಭೀಮ್ ಯುವ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಸುನೀಲ್ ಕುಮಾರ್ ಮಂಗಳೂರು ಇವರನ್ನು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ದಿಲೀಪ್ ಶಾ ಕಾರ್ಯದರ್ಶಿ, ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಉಡುಪಿ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ರಾಜೇಶ್ ಕುಮಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಉಮೇಶ್ ತಾಲೂಕು ಘಟಕದ ಸಂಘಟನಾ ಸಂಚಾಲಕರು, ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ರಾಜೇಶ್ ಕುಮಾರ್ ಉಡುಪಿ ಜಿಲ್ಲಾಧ್ಯಕ್ಷರು. ಮುಂದೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದ ಶ್ರೀಯುತ ಶ್ರೀ ಅನಿಲ್ ವೇಣೂರು ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಪಕ್ ಸಹ ಕಾರ್ಯದರ್ಶಿ ತಾಲೂಕು ಘಟಕದ, ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅನಿಲ್ ವೇಣೂರು ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರು. ಪ್ರವೀಣ್ ಕುಮಾರ್ ಅಲಂಗಾರು ತಾಲೂಕು ಅಧ್ಯಕ್ಷರು ಮೂಡಬಿದ್ರೆ ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಪಕ್ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ನವೀನ್ ಚಿಂಗಬ್ ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹರೀಶ್ ಬೆಳವಾಯ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೂಡುಬಿದ್ರೆ ತಾಲೂಕು ಉಪಾಧ್ಯಕ್ಷರಾದ ಸುಧೀರ್ ಮೂಡಬಿದ್ರೆ ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿಲೀಪ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಬೆಳ್ತಂಗಡಿ ಯುವ ಮೋರ್ಚಾದ ಅಧ್ಯಕ್ಷರಾದ ಶಶಿರಾಜ್ ಶೆಟ್ಟಿ ಇವರನ್ನು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಚೇತಾಕ್ಷ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ಸೀಕ್ವೆರಾ ಇವರನ್ನು ಕೂಡ ಈ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿನೇಶ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ತಾಲೂಕು ಘಟಕದ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಸುಪ್ರೀತಾ ರವಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಾಕೇಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣಪ್ಪ ವೇಣೂರು ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಉಮೇಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಉಮೇಶ್. ಕೃಷ್ಣಪ್ಪ ವೇಣೂರು. ಬಂದಂತಹ ಎಲ್ಲ ಅತಿಥಿಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮುಂದೆ ದೀಪ ಪ್ರಜ್ವಲನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಬೆಳಗಿಸುವುದರೊಂದಿಗೆ ಚಾಲನೆ ನೀಡಲಿದ್ದಾರೆ ಉದ್ಘಾಟಕರಾದ ಮೂಡುಬಿದ್ರೆ ಆರಕ್ಷಕ ಠಾಣೆಯ ASI ಶ್ರೀಯುತ ಕೃಷ್ಣಪ್ಪರವರು, ಹಾಗೆ ನಮ್ಮ ಅಧ್ಯಕ್ಷರಾದ ಶ್ರೀಯುತ ವರ್ತೂರ್ ಮಂಜುನಾಥ್, ಜೊತೆಗೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರು ಕೂಡ ಸೇರಿ ದೀಪ ಪ್ರಜ್ವಲನೆ ಮಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ಅತಿಥಿ ಅಭ್ಯಾಗತರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತ ಕಂಡ ಶ್ರೇಷ್ಠ ನಾಯಕರು, ನಮ್ಮ ದೇಶದ ಪ್ರತಿಯೊಬ್ಬರ ಪಾಲಿನ ಪವಿತ್ರ ಗ್ರಂಥವಾದ ಸಂವಿಧಾನದ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಮಾನತೆ ಪ್ರಗತಿಯ ಕನಸು ಕಂಡ ಮೇರು ನಾಯಕ, ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ. ಅಂಬೇಡ್ಕರ್ ಅವರ ಬದುಕು ಚಿಂತನೆಗಳು ಎಲ್ಲರಿಗೂ ಸ್ಫೂರ್ತಿ. ಇವರ ಆದರ್ಶ ಎಲ್ಲರ ಜೀವನಕ್ಕೆ ದಾರಿ. ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧದ ಹೋರಾಟಕ್ಕೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ 3 ಅಸ್ತ್ರಗಳನ್ನು ನೀಡಿದ ಯುಗಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹ ಮಹಾನುಭಾವರಿಗೆ ನಮ್ಮೆಲ್ಲ ಅಭ್ಯಾಗತರು ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಜೀವನನು ಬೊಲ್ಪು ಕೂರ್ತಿನ ತುಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರೆಗೆ ಪುರ್ಪಸ್ ಸಂದೈತ ಮಲ್ತಿನ ನಮ್ಮ ಮಾತ ಬಿನ್ನೆರೆಗೆ ಉಡಲ್ ದಿಂಚಿ ಮೋಕೆ ದಿಂಚಿ ನಿಕ್ಲೆಗೆ ಸೊಲ್ಮೆನ್ ಸಂದಾಯಿತ ಮಲ್ತೊಂದುಲ್ಲ ನನ್ನ ದುಂಬುಗು ಇನಿತ ಲೇಸರು ತುಡರು ಅರ್ಲಾದು ಉದಿಪನ ಮಲ್ತಿನ ನಮ್ಮ ಬಿನ್ನರಾಯನ ಮೂಡುಬಿದ್ರಿ ಆರಕ್ಷಕ ಠಾಣೆದ ESI ಆಯನ ಶ್ರೀಯುತ ಕೃಷ್ಣಪ್ಪ ಮೇರು ಉದ್ಘಾಟಕರಾದ ರಡ್ಡು ಪೂರ್ಲುದ ಪಾತ್ರನು ಅಂಚನೆ ಅಂಬೇಡ್ಕರ್ ಜಯಂತಿದ ಪ್ರಯುಕ್ತ ಎಡ್ಡೆಪ್ಪುದ ಪಾತ್ರನು ಬಯಕೊಡು ಪಂದು ಇರಡ ಕೇನೊಂದುಲ್ಲೆ ಸರ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಪದಾಧಿಕಾರಿಗಳೇ ಹಾಗೂ ಸಭಿಕರೇ, ಇವತ್ತು ಇಲ್ಲಿ ಅಂಬೇಡ್ಕರ್ ಜಯಂತಿಯ 134ನೇ ಅಂಬೇಡ್ಕರ್ ಜಯಂತಿ ಹಬ್ಬವನ್ನು ಆಚರಿಸಲು ನಾವೆಲ್ಲ ಸೇರಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಕೋರುತ್ತಾ, ಇವತ್ತು ನಾವು ಇಲ್ಲಿ ಸೇರಿರುವ ವಿಷಯ ಎಲ್ಲರಿಗೆ ತಿಳಿದಿದ್ದದ್ದು. ನಾವು ಇವತ್ತು ಅಂಬೇಡ್ಕರ್ ಜಯಂತಿಯ 134ನೇ ಜಯಂತಿಯ ಹಬ್ಬವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಅಂಬೇಡ್ಕರ್ ಬಗ್ಗೆ ನಿಮಗೆಲ್ಲ ತಿಳಿದಿರಬಹುದು. ಅವರು ಹಲವು ವಿಷಯಗಳಲ್ಲಿ ಪರಿಣಿತರು ಹೊಂದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಅಂಬೇಡ್ಕರ್ ಅವರು 64 ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ನಮ್ಮ ಇವತ್ತು ಅಂಬೇಡ್ಕರ್ ಜಯಂತಿ ನಮ್ಮ SC ಅವರಿಗೆ ಮಾತ್ರ, ಇಲ್ಲಿ ನಾನು ನೋಡಿದ ಮಟ್ಟಿಗೆ ಎಲ್ಲಿ ಹೋದರೂ SC ಅವರು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ. ಇದು ಯಾಕೆ ಈ ರೀತಿ ಆಗ್ತದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇದು ನಮ್ಮ ದಲಿತರ ನಾಯಕರು ಯಾರು ಕೇಳಿದ್ರು, ಕೆಲವರು ಕೇಳ್ತಾರೆ ಅವು ನಿಖಿಲ್ನ ದಲಿತರ ನಾಯಕಿಯರು ಅಂತ. ನಾನು ಹೇಳೋದು, ನಮಗೆ ದಲಿತರಿಗೆ ಮಾತ್ರವಾ, SC ST ಅವರಿಗೆ ಮಾತ್ರವಾ ಅಂಬೇಡ್ಕರ್? ಸಂವಿಧಾನವನ್ನು ಬರೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇವರು ಆಚರಣೆಯನ್ನು ನಾವು ಒಂದು ಜಯಂತಿ, ಇವರ ಹುಟ್ಟುಹಬ್ಬವನ್ನು ಆಚರಿಸಲು ನಾವು ಹಿಂದೆ ಮುಂದೆ ನೋಡ್ತೇವಾದರೆ ಇವರು ಬರೆದ ಸಂವಿಧಾನದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದ್ದೇವೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅಂಬೇಡ್ಕರ್ ಅವರು ನಮಗೆ SC ST ಅವರಿಗೆಲ್ಲ ಎಲ್ಲ ಜಾತಿಯವರಿಗೂ ನಾಯಕರೇ ಅವರು. ನೋಡಿ, ನಾನು ಈಗ ಇಲ್ಲಿ ಈ ವೇದಿಕೆಯಲ್ಲಿ ನಿಂತು ಒಂದು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ, ಈ ಅಂಬೇಡ್ಕರ್ ಅವರು ಮಾಡಿದ ಮೀಸಲಾತಿ, ನಾನು ಒಂದು ಈ ಪೊಲೀಸ್ ಇಲಾಖೆಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ತಗೊಳ್ತಾ ಈ ಹುದ್ದೆಗೆ ಬರಬೇಕಾದ್ರೆ ಅಂಬೇಡ್ಕರ್ರೇ ಕಾರಣ. ಯಾಕೆಂದರೆ ಇಷ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ತಂದವರು ಯಾರು? ಅನೇಕ ನಾಯಕರು ಇರಬಹುದು. ಈ ಸಂವಿಧಾನ ಬರೆದದ್ದನ್ನು ತಿದ್ದುಪಡಿ ಮಾಡಲು ಅನೇಕ ಜನರಿದ್ದಾರೆ, ಬರೆಯಲು ಒಬ್ಬರಿಗೆ ಕೂಡ ಆಗಲಿಲ್ಲ. ಇದ್ಯಾಕೆ? ಇನ್ನು ಮುಂದೆ ನಾನು ಕೆಲವು ವಿಚಾರ, ನಾನು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿರುವಾಗ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅವರು ಮೀಸಲಾತಿಯಲ್ಲಿ ಹುದ್ದೆಯನ್ನು ಪಡೆದು ನನ್ನೊಂದಿಗೆ ಹೇಳ್ತಾರೆ ಅವರು, ನಿಮ್ಮ ಒಂದು ಅಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆ ಹಿಂದೆ ಒಂದು ಅಂಬೇಡ್ಕರ್ ಭವನ ಇದೆ. ನನ್ನ ಹತ್ರ ಹೇಳ್ತಾರೆ, ನೋಡಿ ಅದು ನಿಮ್ಮ ಸಂಘದವರದು ಅಂತ. ಅವರು ಮೀಸಲಾತಿ ಪಡೆದದ್ದು ನಮ್ಮ SC ಇದರಲ್ಲಿ ಇದ್ದವರು, ಅವರೇ ಹೇಳೋದು ನಿಮ್ಮ ಅಂಬೇಡ್ಕರ್ ಅವರದು ಅಂತ. ಅದಕ್ಕೆ ನಾನು ಕೇಳಿದೆ, ನೀವು ಯಾವುದು ಸ್ವಾಮಿ ಅಂತ. ಇದೇ ಆಗೋದು ನೋಡಿ. ನಮ್ಮ ಈ ಸಮುದಾಯದಲ್ಲಿ ಹಲವಾರು ಜಾತಿಗಳಿವೆ. SCಗಳಂದರೆ ಒಂದೇ ಜಾತಿ ಅಲ್ಲ, 101 ಜಾತಿ ಇದೆ. ಎಲ್ಲರಿಗೂ SC ಅವರಿಗೆ ಅಲ್ಲ, ಉಳಿದವರಿಗೂ ಕೂಡ ಇದೆ. ಈ ಅಂಬೇಡ್ಕರ್ ಜಯಂತಿಯನ್ನು ನಾವೇ
SC ಸಮುದಾಯವರೇ ಆಚರಿಸುವುದಲ್ಲ, ಬಾಕಿ ಜಾತಿಯವರು ಕೂಡ ಈ ಹಬ್ಬವನ್ನು ಆಚರಿಸಿದರೆ ಒಂದು ಅಂಬೇಡ್ಕರ್ ಮಾಡಿದ ಸಾಧನೆಗೆ ಮತ್ತೊಂದು ಅಷ್ಟು ಪ್ರೋತ್ಸಾಹ ತುಂಬಬಹುದು. ಅಲ್ಲದೆ ಅವರು ಮಾಡಿದ ಎಷ್ಟೋ ಸಾಧನೆಗಳಿಗೆ ಒಂದು ಉನ್ನತ ಹೆಸರು ಬರಬಹುದು. ಈ ಅಂಬೇಡ್ಕರ್ ನಮ್ಮ ಈ SC STಯಲ್ಲಿ ಅನೇಕ ನಾಯಕರುಗಳಿದ್ದಾರೆ. ಅಂಬೇಡ್ಕರ್ ಹಾಗೆ ಸಾಧನೆಗಳು ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೇನೆ ಎಲ್ಲ ಕಡೆ ಈ ಫ್ಲೆಕ್ಸ್ಗಳಿರ್ತದೆ, ಅದರಲ್ಲಿ ಮೇಲ್ಗಡೆ ಹೆಡ್ಡಿಂಗಲ್ಲಿ ಬರೆದಿರ್ತಾರೆ ಶಿಕ್ಷಣ, ಜಾಗೃತಿ, ಹೋರಾಟ ಎಲ್ಲ ಇದೆ. ಜಾಗೃತಿ ಇದೆ, ಹೋರಾಟ ಮಾಡ್ತೇವೆ. ಆದರೆ ಆ ಫಸ್ಟಿಗೆ ಬರೆದಿರ್ತೇವಲ್ಲ ಶಿಕ್ಷಣ, ಇದಕ್ಕೆ ನಾವು ನಮ್ಮ ಸಮುದಾಯದವರು ಸ್ವಲ್ಪ ಅದಕ್ಕೆ ಉತ್ತೇಜನ ಕೊಡೋದು ಕಡಿಮೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನೀಗ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 28 ವರ್ಷ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇನ್ನೂ ನನಗೆ ದೇವರ ಆಯುಷ್ಯ ಕೊಟ್ಟರೆ ಇನ್ನೂ ಒಂದು 10 ವರ್ಷ ಇದೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ನೋಡಿದ ಮಟ್ಟಿಗೆ ಈ ನಮ್ಮ ಸಮುದಾಯದಲ್ಲಿ ಶಿಕ್ಷಣಕ್ಕೆ ಅಷ್ಟು ಉತ್ತೇಜನ ಕೊಡೋದಿಲ್ಲ. ಸಂಘಟನೆ ಮಾಡ್ತೇವೆ, ಸಂಘಟನೆ ಎಲ್ಲ ಇದ್ದೇವೆ, ನಾವು ಹೋರಾಟ ಮಾಡ್ತೇವೆ. ಬೇಕು, ಎಲ್ಲ ಬೇಕು, ಸಂಘಟನೆ ಬೇಕು, ಹೋರಾಟ ಬೇಕು. ಸಂಘಟನೆ ಯಾವುದಕ್ಕೆ ಬೇಕು? ನಾವು ಮಾಡುವ ಒಳ್ಳೆ ಕೆಲಸಗಳಿಗೆ ಸಂಘಟನೆ ಬೇಕು, ಹೋರಾಟ ಮಾಡಬೇಕು. ನಮಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಬೇರೆ ಬೇರೆ ವಿಚಾರಗಳಿಗೆ ಹೋರಾಟ ಮಾಡೋದು ಸರಿಯಲ್ಲ. ನಾನು ಪೊಲೀಸಲ್ಲಿ ಇದ್ದು ಹೇಳೋದಲ್ಲ, ನಾನು ಕೂಡ ಒಂದು ಅಂಬೇಡ್ಕರ ಇದರಲ್ಲಿ ಹೇಳೋದು. ನಾನು ಕೂಡ ಮುಂದೆ ಸಂಘಟನೆಯಲ್ಲಿ ಇದ್ದೆ. ಪೊಲೀಸ್ ಇಲಾಖೆಗೆ ಬರುವ ಮುಂಚೆ ನಮ್ಮ ಊರಲ್ಲಿ ಕೂಡ ನಾನು ಅಂಬೇಡ್ಕರ್ ಜಯಂತಿ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ನಾನು ಕೂಡ ಸಂಘಟನೆಯಲ್ಲಿ ಇದ್ದೆ. ಆದರೆ ನಾವು ಈಗ ಪೊಲೀಸ್ ಇಲಾಖೆಯಲ್ಲಿ ಇರೋದರಿಂದ ನಮಗೆ ಯಾವುದೋ ಸಂಘಟನೆಯನ್ನು ಮಾಡುವುದಂತಲ್ಲ, ಮಾಡಲು ಅವಕಾಶವಿಲ್ಲ. ಅದು ಕಾನೂನು ವಿರೋಧವಾಗಿರ್ತದೆ. ಆದರೆ ಸಂಘಟನೆ ನಮ್ಮ ಸಂಘಗಳಿಗೆ, ಅಂಬೇಡ್ಕರ್ ಸಂಘ, ಅದಕ್ಕೆ ಪ್ರೋತ್ಸಾಹ ನಮ್ಮ ಯಾವುದು ಬೇಕು ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ, ಇನ್ನೂ ಕೊಡ್ತೇನೆ. ಈ ಅಂಬೇಡ್ಕರ್ ಅವರು ಒಂದು ವಿಷಯ ಅಂಬೇಡ್ಕರ್ ಬಗ್ಗೆ ಒಂದು ವಿಷಯ ಹೇಳೋದಾದರೆ, ಇವರು ನಮ್ಮ ಸಾಧನೆಗಳಲ್ಲಿ ಒಂದು ನನಗೆ ತಿಳಿದ ಮಟ್ಟಿಗೆ ಈ ನಮ್ಮ ಸರ್ಕಾರಿ ನೌಕರರು ಸ್ತ್ರೀಯರಿಗೆ ಈ ಹೆರಿಗೆಯಾದ ಸಮಯದಲ್ಲಿ ರಜೆಯನ್ನು 3 ತಿಂಗಳ ರಜೆ ಪ್ರಥಮ ಬಾರಿಗೆ ಜಾರಿ ಮಾಡಿದವರು ಅಂಬೇಡ್ಕರ್. ಅದೀಗ 6 ತಿಂಗಳಾಗಿದೆ, ಎಲ್ಲ ಸರ್ಕಾರಿ ನೌಕರರಿಗೆ ಗೊತ್ತಿದೆ. ಅಲ್ಲದೆ ನಮ್ಮ ಈಗ ಧ್ವಜ, ನ್ಯಾಷನಲ್ ಫ್ಲ್ಯಾಗ್, ರಾಷ್ಟ್ರಧ್ವಜ ನೋಡ್ತಾ ಇದ್ದೇವೆ. ಅದಕ್ಕೆ ನಿಜವಾಗಿ ಆ ಧ್ವಜದ ಮಧ್ಯಕ್ಕೆ ಅಶೋಕ ಚಕ್ರವನ್ನು ಅಳವಡಿಸಲು ಸಲಹೆಯನ್ನು ಕೊಟ್ಟವರೇ ನಮ್ಮ ಅಂಬೇಡ್ಕರ್. ಅಲ್ಲದೆ ನಮ್ಮ ರಿಸರ್ವ್ ಬ್ಯಾಂಕ್ ಇರಬಹುದು, ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಇವರು ಮಾಡಿದ ಕೆಲವು ಬರೆದ ಪುಸ್ತಕ ಕೂಡ ನಾನು ಕೆಲವು ಓದಿದ್ದೇನೆ, ಕೆಲವು ತಿಳಿದಿರುವುದಿಲ್ಲ ನನಗೆ ಕೂಡ. ನಾನು ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ, ನಮ್ಮ ಈಗ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ, ಜೈ ಭೀಮ್ ಸೇನೆ, ಮೂಡಬಿದ್ರೆ ಅವರು ಅಲ್ಲಿ ವಿನಂತಿ ಏನೆಂದರೆ, ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ನಾವು ಮುಂದೆ ನಮ್ಮ ಸಮುದಾಯದ ಜನರಿಗೆ ಶಿಕ್ಷಣ ಹಾಗೆ ಅನೇಕ ಉಪಯೋಗಗಳ ಬಗ್ಗೆ ಅವರಿಗೆ ಬೇಕಾದ ಸಹಾಯವನ್ನು ಈ ಸಂಘಟನೆ ಮುಖಾಂತರ ಮಾಡಿ ನಮ್ಮ ಸಮುದಾಯವನ್ನು ಇನ್ನು ಮುಂದಕ್ಕೆ ತರುವಂತೆ ಸಹಕರಿಸಬೇಕು. ನಾವು ಸಂಘ ಸಂಸ್ಥೆ ಮಾಡಿದರೆ ನಾವು ಆಡಂಬರ ಮಾಡೋದಲ್ಲ, ನಮಗೆ ಯಾವುದು ಬೇಕು ಅದನ್ನು ಮಾಡಬೇಕು.
ಇದು ಅಂಬೇಡ್ಕರ್ ಜಯಂತಿ ಒಳ್ಳೆ ಕಾರ್ಯಕ್ರಮ. ಅವರ ಒಂದು ಅಂಬೇಡ್ಕರ್ ಜಯಂತಿ ಅಂದರೆ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ನಾವು ಎಲ್ಲ ಜಾತಿ ಸಮುದಾಯವರು ಅಲ್ಲದೆ ಇತರ ಜಾತಿಯವರು ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತೇವೆಂದರೆ ಅದು ನಿಜವಾಗಿಯೂ ಒಂದು ಒಳ್ಳೆಯ ವಿಷಯವೇ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟು ನಮ್ಮ ಜಾತಿ ಸಮುದಾಯದವರನ್ನು ಇನ್ನೂ ಒಗ್ಗಟ್ಟು ಮಾಡಿ ಈ ಮೂಡಬಿದ್ರೆ ತಾಲೂಕಲ್ಲಿ ನೋಡಿ, ಮೂಡಬಿದ್ರೆ ತಾಲೂಕು ಅಂತಲ್ಲ ಎಲ್ಲ ಕಡೆ ಇದ್ದದೆ ಈ ಸಂಘಟನೆಗಳು, ಹಲವಾರು ಸಂಘಟನೆಗಳಿದೆ. ನನಗೂ ಒಂದು ಆಸೆ, ನಾನು ಒಂದು ಅಧ್ಯಕ್ಷ ಆಗಬೇಕು, ಕಾರ್ಯಾಧ್ಯಕ್ಷ ಆಗಬೇಕು. ಇದೇ ರೀತಿಯಾಗಿ ಈ ಹಲವು ಸಂಘಟನೆಗಳನ್ನು ಮಾಡಿ ಈಗ ಒಂದೊಂದು ಕಾರ್ಯಕ್ರಮದಲ್ಲಿ ಜನ ಕಡಿಮೆ ಆಗ್ತದೆ. ಯಾಕೆಂದರೆ ನಾವು ಒಗ್ಗಟ್ಟಲ್ಲಿಲ್ಲ. ಅಂಬೇಡ್ಕರ್ ಏನು ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ನಾವು ಒಗ್ಗಟ್ಟಿದ್ದರೆ ಬಲ ಇರ್ತದೆ. ನಿಮಗೆ ತಿಳಿದಿರಬಹುದು, ಪತ್ತಿತ್ತಿನವಳು ಮುತ್ತು ಅಂಜನೆ. ಅದೇ ರೀತಿ ನಾವು ಒಗ್ಗಟ್ಟಬೇಕು. ಅದೇ ಸಂಘಟನೆ, ಹೋರಾಟ, ಇದೇ ವಿಚಾರ ಹೇಳಿದು ನಾನು. ಈ ರೀತಿ ಮುಂದಕ್ಕೆ ಆಗದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡುತ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂತಾಗಲಿ. ಈ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಸೇನೆ ಮೂಡಬಿದ್ರೆ ಘಟಕದವರು, ಇದರ ರಾಜ್ಯಾಧ್ಯಕ್ಷರಿದ್ದಾರೆ ಮಂಜುನಾಥ್ ಹೊರ್ತರು. ನಿಜವಾಗಿ ನಮ್ಮ ಇನ್ಸ್ಪೆಕ್ಟರ್ ಬರಬೇಕಿತ್ತು, ಅವರು ಕಾರಣಗಳ ನಂತರ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ನನಗೆ ಮಂಜುನಾಥ್ ಮೊರ್ತರು ಮೊನ್ನೆ ಹೇಳಿದರು, ಹೀಗೆ ಕಾರ್ಯಕ್ರಮ ಇಟ್ಟಿದ್ದೇವೆ ತಾವು ಬರಬೇಕಂತೇಳಿ. ನಮಗೆ ಈಗ ಕರ್ತವ್ಯದ ಅನಿವಾರ್ಯ ಆದರೂ ಅವರು ಫೋನ್ ಮಾಡಿದ ಮೇರೆಗೆ ಅವರ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಈ ಕಾರ್ಯಕ್ರಮ ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಈ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಜೈ ಭೀಮ್ ಯುವ ಸೇನೆ ಇವರ ಕೆಲಸ ಕಾರ್ಯಗಳು ಇನ್ನು ಮುಂದಕ್ಕೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳುತ್ತಾ, ನನಗೆ ಈ ಸಮಯಾವಕಾಶವನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. ಜೈ ಭೀಮ್. ಸಮುದಾಯದವರ ಶಿಕ್ಷಣದ ಮಹತ್ವವನ್ನು ಅರಿತುಕೊಳ್ಳಬೇಕು ಅನ್ನುವ ಕಿವಿ ಮಾತುಗಳನ್ನು ಹೇಳಿದ ಮೂಡುಬಿದ್ರೆ ಆರಕ್ಷಕ ಠಾಣೆಯ PSI ಶ್ರೀಯುತ ಕೃಷ್ಣಪ್ಪ ಇವರಿಗೆ ಧನ್ಯವಾದಗಳು ಸರ್. ಮುಂದೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಇದೀಗ ಇಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ ಹೇಳಿದರೆ ನಮ್ಮ ಎಲ್ಲ ತಾಲೂಕು ಘಟಕದ, ಜಿಲ್ಲಾ ಘಟಕದ ಎಲ್ಲರ ಪದಾಧಿಕಾರಿಗಳ ಪರಿಶ್ರಮ ಇಲ್ಲಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಪದಾಧಿಕಾರಿಗಳನ್ನು ಈ ಮುಖ್ಯ ವೇದಿಕೆಯಲ್ಲಿ ಗುರುತಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇದೀಗ ಅವರೆಲ್ಲರಿಗೂ ಅವರನ್ನು ಈಗ ಒಂದು ಸಣ್ಣ ಗೌರವದ ಮೂಲಕ ಅವರನ್ನು ಈ ವೇದಿಕೆಯಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಪದಾಧಿಕಾರಿಗಳನ್ನು ಈ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಡುಬಿದ್ರೆ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಇವರಿಗೆ ಶ್ರೀಯುತ ಕೃಷ್ಣಪ್ಪ ಇವರು ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ಶ್ರೀಯುತ ರಂಜಿತ್, ಮೂಡುಬಿದ್ರೆ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಶ್ರೀಯುತ ರಂಜಿತ್ ಇವರಿಗೆ ಶ್ರೀಯುತ ಕೃಷ್ಣಪ್ಪರವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳು ಚೇತನ್, ಇವರಿಗೂ
ಶ್ರೀಯುತ ಕೃಷ್ಣಪ್ಪರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಚೇತನ್ ಪ್ರಧಾನ ಕಾರ್ಯದರ್ಶಿಗಳು, ಪೂವಪ್ಪ ಸಂಘಟನಾ ಸಂಚಾಲಕರು, ಉಮೇಶ್ ಸಂಘಟನಾ ಸಂಚಾಲಕರು, ಚಂದ್ರಪ್ಪ ಸಂಘಟನಾ ಸಂಚಾಲಕರು, ಉಮೇಶ್ ಬಸವನ ಕಜೆ ಸಹ ಕಾರ್ಯದರ್ಶಿ, ಕೃಷ್ಣಪ್ಪ ಸಹ ಕಾರ್ಯದರ್ಶಿ, ಯಶೋಧರ ಸಹ ಕಾರ್ಯದರ್ಶಿ, ಸಂತೋಷ್ ಸಹ ಕಾರ್ಯದರ್ಶಿ, ಚೇತಕ್ಷ್ ಸಹ ಕಾರ್ಯದರ್ಶಿ, ದಿಲೀಪ್ ಸಹ ಕಾರ್ಯದರ್ಶಿ, ಸುಧಾಕರ ಸಹ ಕಾರ್ಯದರ್ಶಿ, ದೀಪಕ್ ಸಹ ಕಾರ್ಯದರ್ಶಿ, ಸಮರ್ಥ್ ಸಾಂಸ್ಕೃತಿಕ ಕಾರ್ಯದರ್ಶಿ, ರೋಷನ್ ಸಾಂಸ್ಕೃತಿಕ ಕಾರ್ಯದರ್ಶಿ, ಸುದೀಪ್ ಸದಸ್ಯರು, ಸಚಿನ್ ಸದಸ್ಯರು. ಮುಂದೆ ಪ್ರವೀಣ್ ಸಿಕ್ವೇರ ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂಡುಬಿದ್ರೆ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಕುಂತಲಾ ಇವರನ್ನ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಹ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಜಾತ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಮುಂದೆ ಉಡುಪಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಕುಂಟಾಡಿ ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಪ್ರವೀಣ್ ಸಿಕ್ವೇರ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಅನಿಲ್, ಸಹ ಕಾರ್ಯದರ್ಶಿಗಳಾದ ಮುಂದೆ 134ನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾದರ್ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಂದ ಈ ಕಾರ್ಯಕ್ರಮದ ಕುರಿತಾಗಿ ಹಿತನುಡಿಗಳು ಸರ್. ಸಂತೋಷ್ ಇವರಿಗೆ ಶಶಿರಾಜ್ ಅವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಸೌಜನ್ ಮತ್ತೆ ಸಮರ್ಥ ವೇದಿಕೆ ಬನ್ನಿ. ಸಮರ್ಥ ಇವರಿಗೂ ಶಶಿರಾಜ್ ಶೆಟ್ಟಿ ಇವರು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ರಾಕೇಶ್ ಬಂಟ್ವಾಳ ಇವರಿಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಿದ್ದೇನೆ. ಮುಂದಿನ ಮಾತುಗಳು ಶ್ರೀಯುತ ಮಂಜುನಾಥ್ ಮಾದರ್ ಜಿಲ್ಲಾಧ್ಯಕ್ಷರು ಬಾಗಲಕೋಟೆ. ಎಲ್ರಿಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಶುಭ ಸಂಜೆಯ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಮೂಡುಬಿದಿರೆಯಲ್ಲಿ ಒಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬೋಧಿಸತ್ವ ಭಾರತದ ಭಾಗ್ಯವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ನಿಮಿತ್ತ ಇವತ್ತು ಮೂಡುಬಿದಿರೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಮಾಡುವುದರ ಮುಖೇನ ವೇದಿಕೆಯ ಮೇಲೆ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿ ಇವತ್ತು ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ವರ್ತೂರ್ ಮಂಜುನಾಥ್ರವರೇ, ಮೂಡುಬಿದಿರೆ ಆರಕ್ಷಕ ಠಾಣೆಯ ಠಾಣಾಧಿಕಾರಿಗಳೇ,
ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷರೇ, ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರೇ ಮತ್ತು ಮೂಡುಬಿದಿರೆ ತಾಲೂಕು ಪದಾಧಿಕಾರಿಗಳ ಮಹಿಳಾ ಘಟಕದ ಅಧ್ಯಕ್ಷರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಇಲ್ಲಿವರೆಗೂ ಭಾಳ ಶ್ರದ್ಧೆಯಿಂದ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ನಮನಗಳನ್ನು ತಿಳಿಸುತ್ತಾ ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಲು ನಾನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಒಂದು ಶೋಷಿತ ಸಮುದಾಯದಲ್ಲಿ ಜನಿಸಿದಂತಹ ವ್ಯಕ್ತಿ. ಯಾವೊಂದು ಕಾಲದಲ್ಲಿ ಮುಟ್ಟಿದರೆ ಮೈಲಿಗೆ ಆಗುತ್ತೆ ಅಂತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರದಲ್ಲಿ ಶಿಕ್ಷಣವನ್ನು ಪಡೆಯುವುದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗಲೂ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಇವತ್ತ ಒಬ್ಬ ಮಗು ಜನಿಸಿದ ತಕ್ಷಣ ಅವರ ನಾಮಕರಣ ಮಾಡುವುದರಿಂದ ಹಿಡಿದು ಆ ವ್ಯಕ್ತಿ ಮರಣ ಹೊಂದುವವರೆಗೂ ಅವನ ಮರಣ ಪ್ರಮಾಣ ಪತ್ರವನ್ನು ಪಡೆಯುವುದರೊಳಗೂ ನಮಗೆ ಸರ್ಕಾರಿಯ ವಿವಿಧ ರೀತಿಯ ಸೌಲಭ್ಯಗಳು ನಮಗೆ ಸಿಗ್ತಾ ಇದ್ದಾವೆ, ಜನನದಿಂದ ಹಿಡಿದು ಮರಣದವರೆಗೂ. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ. ಆ ವ್ಯಕ್ತಿಯನ್ನು ಯಾವುದೋ ಒಂದು ಶಾಲೆಯಲ್ಲಿ ಒಳಗಡೆ ಪ್ರವೇಶವಿರಲಿಲ್ಲ. ಕುಡಿಯುವ ನೀರನ್ನು ಎತ್ತಿ ಹಾಕ್ಸ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿತ್ತು. ಅನ್ನಕ್ಕಾಗಿ ಹಾಹಾಕಾರವಿತ್ತು. ಮೈ ಮೇಲೆ ಬಟ್ಟೆಯನ್ನು ತೊಡಲಿಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಅಂಥ ಒಂದು ಕಾಲಘಟ್ಟದಲ್ಲಿ ಆ ವ್ಯಕ್ತಿ ಉನ್ನತ ಶಿಕ್ಷಣವನ್ನು ಪಡೆದು ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಆ ವ್ಯಕ್ತಿ ಅವರ ಒಬ್ಬ ದೇವರ ಸ್ವರೂಪ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ವಾಸಿಸ್ತಕ್ಕಂಥ ಮನೆ, ನಾವು ಉಡ್ತಕ್ಕಂಥ ಬಟ್ಟೆ, ನಾವು ಈ ವೇದಿಕೆ ಮೇಲೆ ನಿಂತು ಇವತ್ತು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ, ಸ್ಫೂರ್ತಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಕಳೆದ 2 ತಿಂಗಳ ಅವಧಿಯಲ್ಲಿ ವಿವಿಧ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಮೂಡುಬಿದಿರೆಯಲ್ಲಿ ಮಾಡಬೇಕು, ಕರಾವಳಿ ಭಾಗದಲ್ಲಿ ಒಂದು ಅಲೆಯನ್ನು ಎಬ್ಬಿಸಬೇಕು, ಭೀಮಸೇನೆಯ ಶಕ್ತಿಯನ್ನು ತೋರಿಸ್ಬೇಕಂತಕ್ಕಂಥ ಒಂದು ಛಲವನ್ನು ಇಟ್ಕೊಂಡು ಇವತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆಯ ಮುಖೇನ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸಬೇಕು. ಯಾಕಂದರೆ ಕರಾವಳಿ ಭಾಗದಲ್ಲಿ ದಲಿತ ಸಂಘಟನೆಗಳು ಅಷ್ಟು ತಲೆ ಎತ್ತಿ ನಿಂತಿಲ್ಲ. ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ಹುಟ್ಕೊಂಡಿದ್ದಾವೆ. ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ, ಪ್ರಾಮಾಣಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳ ಕಡಿಮೆ. ಇದೀಗ ನಮ್ಮ ಆರಕ್ಷಕ ಠಾಣಾಧಿಕಾರಿಗಳು ಭಾಳ ಚಂದ ಹೇಳಿದರು ಅವರು. ಯಾಕಂದರೆ ಅವರ ಪದವಿಗಾಗಿ, ಅವರ ಸ್ವಾರ್ಥಕ್ಕಾಗಿ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ. ನಿಜವಾಗಲೂ ಶೋಷಿತ ಸಮುದಾಯಕ್ಕಾಗಲಿ, ಅನ್ಯಾಯಕ್ಕೊಳಗಾದವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಇವತ್ತು ಸಂಘಟನೆಗಳು ಮಾಡ್ತಿಲ್ಲ ಅಂತಕ್ಕಂಥ ಒಂದು ಬೇಸರದ ಸಂಗತಿಯನ್ನು ಅವರು ಹೇಳಿದರು. ಸತ್ಯ ಇದೆ. ಆದ್ದರಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ನಾಯಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಹೊರತರುವುದರ ಮೂಲಕ, ಪತ್ರಿಕೆಯ ಮೂಲಕ ನಮ್ಮಲ್ಲಿ ಸಮಾಜದಲ್ಲಿ ಏನು ಅನ್ಯಾಯಗಳು ನಡೀತಾ ಇದ್ದಾವೆ, ಏನು ಅನ್ಯಾಯಗಳು ನಡೀತಾ ಇದ್ದಾವೆ, ಅವುಗಳನ್ನು ಪತ್ರಿಕೆಯ ಮೂಲಕ ಅದಗಳನ್ನು ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯ ಮೂಲಕ ಅದನ್ನು ಹೊರಗೆ ತರತಕ್ಕಂಥ ಪ್ರಯತ್ನ ಮಾಡಿದರು. ಒಂದು ಕಡೆ ಸ್ವತಂತ್ರದ ಚಳವಳಿ ಕಿಚ್ಚು ಈ ದೇಶದಲ್ಲಿ ಎತ್ತಿತ್ತು, ಒಂದು ಕಡೆ ಈ ದೇಶದ ಮೂಲ ನಿವಾಸಿಗಳದು ಶೋಷಿತರಿಗೆ ಸಾಮಾಜಿಕ ನ್ಯಾಯ ಇಲ್ಲ. ಯಾಕಂದರೆ ಮನುಷ್ಯರ ಅತ್ಯಂತ ಕೀಳಾಗಿ ಕಾಣ್ತಕ್ಕಂಥ ದೇಶ ಅದು ಯಾವುದಾದ್ರೂ ಇತ್ತು ಅಂತಂದರೆ ಅದು ಭಾರತ ದೇಶ. ಇವತ್ತಿಗೂ ಕೂಡ ಜಾತಿ ವ್ಯವಸ್ಥೆ ನಾವು ಹೋಗಲಾಡಿಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಎಲ್ಲಾದರೂ ಹೋಗ್ಯಪ್ಪ ಅಂದರೆ ನೀವು ಯಾರ ಪೈಕಿ ಅಂತಕ್ಕಂಥ ಕೇಳ್ತಾರೆ. ನೀವು ಯಾರ ಪೈಕಿ, ಯಾವ ಸಮಾಜದವರು? ಜಾತಿ ಅಂತಕ್ಕಂಥದ್ದು ರಾಜಕಾರಣ ಮಟ್ಟದಲ್ಲಿ ಅಂತೂ ಇವತ್ತು ಭುಗಿಲೆತ್ತು ನಿಂತಿದೆ. ನಾವು ಯಾವ ರೀತಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ವರ್ಣಗಳ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಒಂದು ವರ್ಣಾಶ್ರಮ ವ್ಯವಸ್ಥೆಯನ್ನು ಏನು ನಮ್ಮ ಜಾತಿಯನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು, ಅದು ಕೂಡ ಇವತ್ತು ಅದು ಮುಂದುವರೆದ ಭಾಗ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯ ಮೂಲಕ ಮತ್ತು ಬಹಿಷ್ಕೃತರು ಅಂತಕ್ಕಂಥ ಒಂದು ಪತ್ರಿಕೆಯ ಮೂಲಕ, ಅದ್ರ ಜೊತೆಗೆ ಜನತಾ ಅಂತಕ್ಕಂಥ ಪತ್ರಿಕೆ ಮತ್ತು ಸಮತಾ ಅಂತಕ್ಕಂಥ ಪತ್ರಿಕೆ, ಕೊನೆಯದಾಗಿ 1956ರಲ್ಲಿ ಪ್ರಬುದ್ಧ ಭಾರತ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಅವರು ಜಾರಿಗೆ ತರ್ತಾರೆ. ಆದರೆ ಇವತ್ತಿನ ಪತ್ರಿಕೋದ್ಯಮಗಳು ಒಂದು ಔದ್ಯೋಗಿಕ ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಔದ್ಯೋಗಿಕ ಹುದ್ದೆಯನ್ನಾಗಿ ಅವರು ಮಾಡ್ಕೊಳ್ಳಿಲ್ಲ. ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳ ವಿರುದ್ಧ ಧ್ವನಿಯನ್ನು ಎತ್ತಿದರು. ಶೋಷಿತ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತಕ್ಕಂಥ
ಒಂದು ವಿಚಾರವನ್ನು ಎತ್ತಿದ್ರು. ಅದಕ್ಕೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕಾಳಾರಾಮ್ ದೇವಸ್ಥಾನವನ್ನು ಪ್ರವೇಶ ಮಾಡುವುದರ ಮೂಲಕ ಆಗಲಿ ಅಥವಾ ಚೌಡಾರ ಕೆರೆಯನ್ನು ಅದನ್ನು ನೀರನ್ನು ಕುಡಿಯುವುದರ ಸ್ಪರ್ಶನೆ ಮಾಡಿ ನೀರು ಕುಡಿಯುವುದರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ಅದು ಐತಿಹಾಸಿಕ ದಿನ ಅಂತೇಳಿ ನಾವು ಇವತ್ತು ಹೇಳ್ಬೋದು. ಅವತ್ತೇನಾದರೂ ಆ ಒಂದು ಕ್ರಾಂತಿಯ ಒಂದು ಕಿಡಿಯನ್ನು ಒತ್ತಿಸ್ತಾ ಇದ್ದಿದ್ರೆ ಇವತ್ತು ಏನು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಏನು ತ್ರಿರತ್ನಗಳನ್ನು ಕೊಟ್ಟಿದ್ದಾರೆ, ಅವಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಆದ್ದರಿಂದ ಅವೆಲ್ಲವರ ಒಂದು ಪಾಂಡಿತ್ಯವನ್ನು ಗುರುತಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸಂವಿಧಾನ ರಚನೆ ಸಭೆಯಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ. ಅದು ಅದೃಷ್ಟವಶಾತ್ ನಮಗೆ ಭಾಳ ಒಳ್ಳೆಯ ಕೆಲಸ ಅಂತಂದರೆ ಅದು ಒಂದು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇಡೀ ಸಂವಿಧಾನದ ಆ ಒಂದು ಕರಡು ಸಮಿತಿಯ ಸದಸ್ಯರಲ್ಲಿ ಎಲ್ಲರೂ ಹಲವಾರು ಕಾರಣಾಂತರಗಳಿಂದ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗೋದಿಲ್ಲ. ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಕುಂತು ಇಡೀ ಸಂವಿಧಾನದ ಹಲವಾರು ವಿದೇಶಗಳಲ್ಲಿ ಸುತ್ತಿ ಆಯಾ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೂ ಈ ರೀತಿ ಒಂದು ಸಂವಿಧಾನ ಇರಬೇಕು, ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಈ ಸಂವಿಧಾನದ ಫಲಾನುಭವಿಗಳಾಗಬೇಕಂತಕ್ಕಂಥ ಮಾತನ್ನು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಅವರು ಕೊಟ್ಟಂಥ ಕೊಡುಗೆಯಿಂದ ಇವತ್ತು ಪ್ರತಿಯೊಬ್ಬ ರಾಜಪ್ರಭುತ್ವವನ್ನು ಅಳಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಯಾರು ಉದ್ಯೋಗಸ್ಥರು, ಯಾರು ಔದ್ಯೋಗಿಕರು, ಯಾರು ಉದ್ದಿಮೆದಾರರು ಅಂಥವರು ಆ ಒಂದು ಮತವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿತ್ತು. ಆದ್ರೆ ಅರಮನೆಯಲ್ಲಿರ್ತಕ್ಕಂಥ ರಾಜನಿಗೂ ಮತದಾನದ ಹಕ್ಕನ್ನು ಮತ್ತು ಜೋಪಡಿಯಲ್ಲಿರ್ತಕ್ಕಂಥ ಒಬ್ಬ ಬಡವನಿಗೂ ಕೂಡ ಮತದಾನದ ಹಕ್ಕನ್ನು ಸರಿತಿ ಸಾಲಿನಲ್ಲಿ ನಿಂತು ಪ್ರತಿಯೊಬ್ಬರ ಒಬ್ಬ ಮೌಲ್ಯ ಅದು ಮತದಾನ ಮಾಡುವುದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಸಿಕ್ಕಿದ್ದು ಅದು ಏನಾದರೂ ಇತ್ತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಚಹಾ ಮಾರಿ ನಾನು ಪ್ರಧಾನಿ ಆಗಿದ್ದೀನಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಿದ್ದಾರೆ. ಯಾಕಂದ್ರೆ ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಪ್ರಧಾನಿ ಆಗ್ತಾನಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ. ಆದ್ದರಿಂದ ಇವತ್ತು ನಾವು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ವಿಷಯಗಳನ್ನ ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು, ಬುದ್ಧ ಬಸವನ ವಿಚಾರಗಳನ್ನು ನಾವು ಪಸರಿಸಬೇಕಾಗುತ್ತೆ. ಇವತ್ತು ನೀಲಿ ಕ್ರಾಂತಿ ಹೆಚ್ಚಾಗಬೇಕಾಗಿದೆ. ಇವತ್ತು ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರ್ತಕ್ಕಂಥ ವಾತಾವರಣ ಇವತ್ತು ದೇಶದೆಲ್ಲೆಡೆ ಹೇಳ್ತಾ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಅಸಮಾನತೆ ಮತ್ತು ಶೋಷಣೆಯ ವಿರುದ್ಧದ ಹೋರಾಟಕ್ಕೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ 3 ಅಸ್ತ್ರಗಳನ್ನು ನೀಡಿದ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇತಿಹಾಸವನ್ನು ಮರೆತವರು ಎಂದಿಗೂ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಹೋರಾಡಿ ನನ್ನನ್ನು ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಿರಿ ಅನ್ನುವ ಅವರ ಸಂದೇಶವನ್ನು ನಮ್ಮ ಇಂದಿನ ಮಾತುಗಳಲ್ಲಿ ಪ್ರಸ್ತುತಪಡಿಸಿದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಮಾದರ್ ಇವರಿಗೆ ಧನ್ಯವಾದಗಳು ಸರ್. ಮುಂದೆ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರಾಗಿ ಉಪಸ್ಥಿತರಿರುವ ಯುವ ಮೋರ್ಚಾದ ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕಿನ ಶಶಿರಾಜ್ ಶೆಟ್ಟಿ ಇವರು ನಮ್ಮನ್ನುದ್ದೇಶಿಸಿ 1-2 ಹಿತವಚನವನ್ನು ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ಇದರ ವತಿಯಿಂದ 134ನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಆಚರಣೆಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಭಿಕರೇ, ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಇವತ್ತು ಮಂಜುನಾಥ್ರವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನಾವು ಬರುವುದಿಲ್ಲ ಅಂತ ಹೇಳಿದರೆ ನಾವು ಇವತ್ತು ಕೃಷ್ಣಪ್ಪ ಸರ್ ಅವರು ಹೇಳಿದ ಹಾಗೆ ನಾವು ಈ ಕಾರ್ಯಕ್ರಮಕ್ಕೆ ಬರುವಂಥ ವ್ಯವಸ್ಥೆಯನ್ನು ತಪ್ಪಿಸಿದೆ ಅಂತ ಹೋಗ್ತೇವೆ. ನಾವು
ಇನ್ನೂ ಬೇರೆ ಕಾರ್ಯಕ್ರಮಗಳಿದ್ದರೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಂದದ್ದು ಯಾಕೆ ಅಂತ ಹೇಳಿದರೆ, ಈ ಕಾರ್ಯಕ್ರಮಕ್ಕೆ ನಾವು ಬಾರದೇ ಇದ್ದರೆ ಅದು ಬೇರೆ ಮಾತುಗಳು ಹುಟ್ಕೊಳ್ತವೆ. ನಾವು ನಿಜವಾಗಿಯೂ ಅಂಬೇಡ್ಕರ್ ಅವರ ಏನು ಒಂದು ಸಂವಿಧಾನವನ್ನು ಒಪ್ಪಿಕೊಂಡು ಈ ದೇಶದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಏನು ಕಾನೂನು ಪ್ರಕಾರ ಏನು ಇವತ್ತು ನಡೆಸುವಂಥ ವ್ಯವಸ್ಥೆ ಇದೆ, ನಮ್ಮ ಕಾನೂನು ಸುವ್ಯವಸ್ಥೆಗೆ ಅಂಬೇಡ್ಕರ್ ಅವರು ಹಾಕಿರುವಂಥ ಸಂವಿಧಾನದ ಮುಖಾಂತರ ಇವತ್ತು ಎಲ್ಲರೂ ಒಂದು ಉತ್ತಮವಾದಂಥ ಜೀವನ ನಡೆಸಲಿಕ್ಕೆ ಆಗ್ತಿದೆ ಅಂತ ಹೇಳಿದರೆ ಅದು ನಮ್ಮ ಸಂವಿಧಾನದ ಕಾರಣ. 134 ವರ್ಷಗಳ ಹಿಂದೆ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂಥ ಸಂವಿಧಾನ ಅಂದರೆ ನಮಗೆ ಬೇಕಾದಂಥ ಕಾನೂನು ವ್ಯವಸ್ಥೆಯನ್ನು ಏನು ಕೊಟ್ಟಿದ್ದಾರೆ. ಅವರು ಕೇವಲ ಒಬ್ಬ ಸಂವಿಧಾನವನ್ನು ಕೊಟ್ಟಿರುವಂಥ ವ್ಯಕ್ತಿಯಲ್ಲ, ಜಗತ್ತಿನ ಒಬ್ಬ ಸರ್ವಶ್ರೇಷ್ಠ ಚಿಂತಕ, ವಿಶ್ವಜ್ಞಾನಿ, ಶಿಕ್ಷಣ ತಜ್ಞ, ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ಸಾಮಾಜಿಕ ಕ್ರಾಂತಿ. ಆಡುಮುಟ್ಟದ ಸೊಪ್ಪಿಲ್ಲ, ಅಂಬೇಡ್ಕರ್ ಅವರಿಗೆ ತಿಳಿಯದ ವಿಷಯವಿಲ್ಲ ಅನ್ನುವಂಥ ರೀತಿಯಲ್ಲಿ ದೇಶದಲ್ಲಿ ಒಬ್ಬ ಅತ್ಯುತ್ತಮವಾದಂಥ ಏನು ಅವರು ನಾಯಕರಲ್ಲ, ಅವರನ್ನು ದೇವರು ಅಂತ ಹೇಳ್ಬೋದು. ಸಮಾಜ ಇವತ್ತು ದಲಿತ ಸಮಾಜಕ್ಕೆ ಕೇವಲ ಅವರು ದಲಿತ ಸಮಾಜಕ್ಕೆ ಸೇರಿದವರು ಅನ್ನುವ ಕಾರಣಕ್ಕೆ ದಲಿತ ಸಮಾಜದ ನಾಯಕರು ಅನ್ನುವಂಥದ್ದು ಕೃಷ್ಣಪ್ಪ ಸರ್ ಹೇಳಿದಾಗೆ ಅದು ದೊಡ್ಡ ತಪ್ಪು. ಅವರು ಇಡೀ ಭಾರತ ದೇಶಕ್ಕೆ ಅವರಂಥ ಮಹಾನ್ ನಾಯಕ ಯಾರೂ ಇಲ್ಲ. ಅವರ ನಂತರ ಯಾರಿದ್ದರೂ ಅವರ ನಂತರದವರು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾವು ಇವತ್ತು ಬದುಕ್ತಿರುವಂಥ ಕಾನೂನು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರುವಂಥ ಕಾನೂನಿಂದ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳೇನಿದೆ ಅದರ ಮುಖಾಂತರ ಕೇವಲ ಬಂಡಾಚಾರ ದಂಬಾಚಾರಕ್ಕಾಗಿ ಕೇವಲ ಕಾರ್ಯಕ್ರಮಗಳನ್ನು ಮಾಡದೆ ಒಂದು ಅರ್ಥಪೂರ್ಣವಾಗಿ ನಾವು ಇಲ್ಲಿ ಬಂದು ಭಾಷಣ ಮಾಡೋದು ಅಥವಾ ಯಾವುದಾದ್ರೂ ಒಂದು ಮಾತು ಹೇಳಿದರೆ ಅದನ್ನು ನಾವು ನಮ್ಮ ಮನಸಾರೆ ಹೇಳ್ತಾ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ಜಾತಿ ವ್ಯವಸ್ಥೆಯನ್ನು ಹತ್ತಿರ ಬಾರದ ರೀತಿಯಲ್ಲಿ ಎಲ್ಲರೂ ಸರ್ವಧರ್ಮದವರು, ಸರ್ವಜಾತಿಯವರು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಬದುಕಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಈ ನಮ್ಮ ದೇಶದಲ್ಲಿ ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸಂವಿಧಾನವನ್ನು ತಂದುಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಅತ್ಯುತ್ತಮ ಒಂದು ದೇವರ ರೀತಿಯಂಥ ವ್ಯಕ್ತಿ ಅಂತ ಒಪ್ಪಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಇಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಸೇನೆ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದಂಥ ಮಂಜುನಾಥ್ ಸರ್ ಅವರಿಗೆ ಹಾಗೂ ಅದರ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಹಿಂದ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸರ್ವಶ್ರೇಷ್ಠ ನಾಯಕ ಹಾಗೂ ಸಂವಿಧಾನದ ಕುರಿತಾಗಿ ಮಾತನಾಡಿದಂತಹ ಶ್ರೀಯುತ ಶಶಿರಾಜ್ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು, ಇವರಿಗೆ ತುಂಬು ಹೃದಯದ ಅನಂತ ಧನ್ಯವಾದಗಳು ಸರ್. ಮುಂದೆ ಸರ್ಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ ತಾಲೂಕಿನ ನಿವೃತ್ತ ಪ್ರಾಂಶುಪಾಲರು ಶ್ರೀಯುತ ಡಾಕ್ಟರ್ ಆನಂದ ಕಾರ್ಲಾ ಇವರಿಂದ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತವಚನಗಳು. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯವರು ನಡೆಸ್ತಿರುವಂಥ 134ನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿನ ಕಾಲದಲ್ಲಿ ಆಗಿನ ಜಾಸ್ತಿ ವ್ಯವಸ್ಥೆಯಲ್ಲಿ ತುಂಬ ಕಷ್ಟಪಟ್ಟು ಅದನ್ನು ನಾವೆಲ್ಲ ರಾಷ್ಟ್ರನಾಯಕ ಧಾರಾವಾಹಿ ನೋಡಿರ್ಬೋದು. ಆಗಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೇಗಿತ್ತಂತ. ಆದರೆ ಅಂಥ ಜಾತಿ ವ್ಯವಸ್ಥೆ ಇವತ್ತು ಇಲ್ಲ. ಇವತ್ತು ನಾವು ಸಾರ್ವಜನಿಕವಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ನಮ್ಮ ಮನೆಯಲ್ಲಿ ಜಾತಿ ಇದೆ, ಅದನ್ನಿಟ್ಕೊಂಡು ನಾವು ಇವತ್ತು ಕೂಡ ಜಾತಿ ಇದೆ ಅಂತ ಹೇಳೋದಲ್ಲ. ದಕ್ಷಿಣ ಕನ್ನಡದಲ್ಲಿ ಆ ರೀತಿಯ ಜಾತಿ ವ್ಯವಸ್ಥೆ ಇಲ್ಲ, ಅವರವರ ಮನೆಯಲ್ಲಿದೆ. ಹಾಗಾಗಿ ಅಂಬೇಡ್ಕರ್ಗಿದ್ದಂಥ ಸ್ಥಿತಿ ಇವತ್ತಿಲ್ಲ. ಇವತ್ತು ದಲಿತರು ಎಷ್ಟು ಬೇಕಾದರೂ ಓದ್ಬೋದು, ಸರ್ಕಾರ ಬೇಕಾದಷ್ಟು ಲೋನ್ ಕೊಡುತ್ತೆ, ಸ್ಕಾಲರ್ಶಿಪ್ ಕೊಡುತ್ತೆ. ಆದರೆ ನಾವು ಓದ್ತಾ ಇಲ್ಲ. ಅದನ್ನು ನಾವು ಸರ್ಕಾರದ ಜನರ ಮೇಲೆ ಹಾಕಿದರೇಕೆ? ಸವಲತ್ತು ಸಿಕ್ಕಿದನ್ನು ಉಪಯೋಗ ಮಾಡಿಕೊಳ್ಬೇಕು. ಏನು ಹೇಳಿದ ಕೂಡಲೇ ಮೇಲ್ಜಾತಿಯವರಿಗೆ ನಾವು ಬೈಯೋದು,
ಮೇಲ್ಜವಾಬ್ದಾರಿ ಹೇಗೆ ಮುಂದೆ ಹೋದ್ರು ಅದೇ ರೀತಿ ನಾವು ಹೋಗುವ ಪ್ರಯತ್ನ ಮಾಡಬೇಕು. ಅದು ಮಾಡಲ್ಲ. ಪ್ರತಿ ಸಲ ಅಂಬೇಡ್ಕರ್ ಜಯಂತಿಯಲ್ಲಿ ನಾವು ಹಿಂದಿನ ಜಾತಿ ಬಗ್ಗೆನೇ ಮಾತಾಡೋದು. ನಾವು ನೋಡಿದೆ ನಮ್ಮ ಜಾತಿಯಲ್ಲಿ ಮೇಲೋದವರು ಏನೇನು ಮಾಡಿದ್ರಂತ. ಅವರ ಸ್ವಂತಕ್ಕಾಗಿ ಕೆಲಸ ಮಾಡಿದರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು ಬೇರೆ ರಾಜ್ಯದಲ್ಲಿ. ದಲಿತರ ಉದ್ಧಾರ ಏನು ಮಾಡಿಲ್ಲ, ಅವರ ಸ್ವಂತ ಕುಟುಂಬದ ಉದ್ಧಾರ ಮಾಡಿದರು ಅಷ್ಟೇ. ಇದು ಇವತ್ತು ದಲಿತ ಮುಖ್ಯಮಂತ್ರಿ ಆಗಬೇಕಂತೆಲ್ಲ ಕೂಗು ಬರ್ತಾ ಇದೆ. ಯಾರು ಮುಖ್ಯಮಂತ್ರಿ ದಲಿತರು ಉದ್ಧಾರ ಆಗಲ್ಲ. ನಮ್ಮ ಉದ್ಧಾರ ನಾವೇ ಮಾಡ್ಕೊಳ್ಬೇಕು. ಅವರವರ ಸ್ವಂತ ಉದ್ಧಾರ ಮಾಡ್ಕೊಳ್ತಾರೆ. ಜಾತಿ ಮುಖ್ಯಮಂತ್ರಿಯ ಇದರಲ್ಲಿ ಜಾತಿ ಬರಬಾರ್ದು. ಯೋಗ್ಯತೆ ಇದ್ದವನು ಮುಖ್ಯಮಂತ್ರಿ ಆಗಬೇಕು. ಅದು ಬಿಟ್ಟು ನಮ್ಮ ಜಾತಿಯ ಮುಖ್ಯಮಂತ್ರಿ ಆಗಬೇಕು ಇಂಥ ಹೋರಾಟಗಳು ಬರ್ತಾ ಇದೆ. ಇವತ್ತು ಒಳ ಮೀಸಲಾತಿ, ಜಾತಿ ಗಣತಿ ಹೆಸರಲ್ಲಿ ಸಮಾಜನ ಒಡೆಯುವ ಕೆಲಸ ಆಗ್ತಿದೆ. ಬ್ರಿಟಿಷರು ಭಾರತದಲ್ಲಿ ಒಡೆದು ಆಳುವ ನೀತಿಯನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅದೇ ಕಂಟಿನ್ಯೂ ಆಗ್ತುಂಟು. ನಮ್ಮ ಸಮಾಜ ಎಲ್ಲ ಒಟ್ಟಾಗ್ತಿರ್ಬೇಕಾದ್ರೆ ಒಳ ಮೀಸಲಾತಿ ತಂದರು. ಈಗ ಜಾತಿ ಗಣತಿ, ಜಾತಿಯಲ್ಲೇ ಚೆನ್ನಾಗಿತ್ತು, ಈಗ ಹೊಡೆದಾಟ ಜಾತಿ ಒಳಗೇನೆ. ಇದೆಲ್ಲ ಮಾಡ್ತಿರೋದು ಯಾರು? ರಾಜಕೀಯ ವ್ಯಕ್ತಿಗಳು, ಅವರ ಸ್ವಾರ್ಥಕ್ಕಾಗಿ. ಹಾಗಾಗಿ ಭಾರತ ಇರುವ ತನಕ ಜಾತಿ ವ್ಯವಸ್ಥೆ ಇರುತ್ತೆ. ಇದನ್ನು ಒಂದೇ 75 ವರ್ಷ ಆಯಿತು, ಇನ್ನೂ ಕೂಡ ಜಾತಿಯನ್ನು ತೆಗಿಲಿಕ್ಕೆ ಆಗುವುದೇ ಇಲ್ಲ. ಅದೊಂದು ಜಾತಿ ವ್ಯವಸ್ಥೆ, ಅದು ವರ್ಣ ವ್ಯವಸ್ಥೆಯಿಂದ ಬಂದಿರೋದು, ಹುಟ್ಟಿನಿಂದ ಜಾತಿ ಇತ್ತೀಚೆಗೆ ಬಂದಿರೋದು. ಅವರವರಿಗೆ ಮಾಡೋ ಕೆಲಸದ ಆಧಾರದ ಮೇಲೆ ಜಾತಿ ಇತ್ತು, ಅದೇ ಈಗ ಹುಟ್ಟಿನಿಂದಂತ ಆಗಿದೆ. ಆದರೆ ಇವತ್ತು ಅಂಬೇಡ್ಕರ್ ಕಾಲದಲ್ಲಿ ಇದ್ದಂಥ ಜಾತಿ ವ್ಯವಸ್ಥೆ ಇವತ್ತಿಲ್ಲ. ನಾವು ಸಮಾಜದೊಟ್ಟೆ ಒಟ್ಟಾಗಬೇಕು. ನಾವೇ ದೂರ ನಿಂತು ನಾವೇ ದೇವಸ್ಥಾನಕ್ಕೆ ಹೋಗುವುದಿಲ್ಲ, ಕರೆದ್ರೂ ಹೋಗುವುದಿಲ್ಲ, ನಮ್ಮನ್ನು ದೂರ ಇಡ್ತಾರೆ ಅಂತ ಹೇಳೋದು ಯಾಕೆ? ನಾವು ಧೈರ್ಯದಲ್ಲಿ ಮುನ್ನುಗ್ಗಬೇಕಷ್ಟೇ. ಇವತ್ತು ಭಾರತದಲ್ಲಿ ಯಾರು ಬೇಕಾದರೆ ಪ್ರಧಾನಮಂತ್ರಿ ಆಗ್ಬೋದು. ಇದು ಪ್ರಜಾಪ್ರಭುತ್ವ ದೇಶ. ನೀವು ಪ್ರಯತ್ನ ಮಾಡಲ್ಲ, ಅದಕ್ಕೆ ಮೇಲ್ಜಾತನ ಬೈದರೆ ಆಗುತ್ತಾ? ಸರ್ಕಾರ ಕೊಡೋ ಸವಲತ್ತು ಉಪಯೋಗ ಮಾಡಿಕೊಂಡು ಓದಬೇಕು, ಚೆನ್ನಾಗಿ ಓದಬೇಕು. ಅಂಬೇಡ್ಕರ್ ಇವತ್ತು ಮರ್ಯಾದೆ ಯಾಕೆ ಅಂತ ಹೇಳಿದರೆ ಅವ್ರು ಚೆನ್ನಾಗಿ ಓದಿದ್ದಕ್ಕೆ. ಭಾರತದಲ್ಲಿ ಅವರಷ್ಟು ಓದಿದರೂ ಯಾರಿಲ್ಲ, ಅದಕ್ಕೆ ಅವರಿಗೆ ಸಂವಿಧಾನ ರಚನೆ ಮಾಡುವಂಥದ್ದು ಇದು ಸಿಕ್ಕಿತು. ನಾವು ಓದ್ತಾ ಇಲ್ಲ, ನಮ್ಮ ತಪ್ಪುಗಳನ್ನು ಮೇಲ್ಜಾತಿಯರ ಮೇಲೆ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಹಾಗಾಗಿ ಇನ್ನಾದರೂ ನಾವು ಓದಬೇಕು, ನಮ್ಮ ಮಕ್ಕಳಿಗೆ ಓದಿಸಬೇಕು, ಹೆಚ್ಚು ಓದಬೇಕು ಅಷ್ಟೇ. ಅದಕ್ಕಿಂತ ಸರ್ಕಾರ ಕೊಡುವ ಎಲ್ಲ ಸವಲತ್ತನ್ನು ಉಪಯೋಗ ಮಾಡಿಕೊಂಡು ನಾವು ಮೇಲೆ ಇರ್ಬೋದು. ಆಕಾಶವೇ ನಮಗೊಂದು ಲಿಮಿಟ್, ಎಲ್ಲಿ ಬೇಕಾದರೆ ನಾವು ಹೋಗ್ಬೋದು, ಆದರೆ ಓದಬೇಕು ಅಷ್ಟೇ. ಇವತ್ತಿನ ಈ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದುಳಿದ ವರ್ಗದ ನಾಯಕರೆಲ್ಲ ಇವತ್ತು ಅಂಬೇಡ್ಕರನ್ನು ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ರಾಷ್ಟ್ರ ನಾಯಕ. ಅಂಬೇಡ್ಕರ್ ಜಯಂತಿ ನಾವು ಮಾತ್ರ ಆಚರಣೆ ಮಾಡೋದಲ್ಲ, ಅಂಬೇಡ್ಕರ್ ಫೋಟೋ ಎಲ್ಲ ಮನೆಯಲ್ಲಿ ಇರಬೇಕು. ಫೋಟೋ ಕೆಲವು ದಲಿತರ ಮನೆಯಲ್ಲಿ ಮಾತ್ರ ಇಡುವುದಲ್ಲ, ಎಲ್ಲರೂ ಒಟ್ಟಾಗಿ ಸೇರಿದರೆ ಮಾತ್ರ ನಿಜವಾದ ಅರ್ಥದಲ್ಲಿ ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಣದ ಅರಿವು ಸಮುದಾಯದವರು ಕಂಡುಕೊಳ್ಳಬೇಕು ಎನ್ನುವ ಕಿವಿ ಮಾತನ್ನ ಹೇಳಿದ ಸರ್ಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ ಇಲ್ಲಿಯ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಆನಂದ ಕಾರ್ಲಾ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಮುಂದೆ ಕಾರ್ಯಕ್ರಮದ ನಿಮಿತ್ತ ತೆರಳಲಿರುವ ಕಾರಣ ಶ್ರೀಯುತ ಶಶಿರಾಜ್ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಬೆಳ್ತಂಗಡಿ ಇವರಿಗೆ ಸ್ಮರಣಿಕೆಯನ್ನ ನೀಡಿ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಜೊತೆ ಪ್ರವೀಣ್ ಸಿಕ್ವೇರ ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು ಕೂಡ ಕಾರ್ಯಕ್ರಮದ ನಿಮಿತ್ತ ಹೊರಡುವುದರಿಂದ ಇವರಿಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ದುಂಬುಗು ಈ ಪೋರ್ಲದ ಚಾವಡಿಡು ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿ ಆಯ್ನ ನವೀನ್ ಚಿಂಗ ಬಸವನ ಕಜೆ ಮೇರೆಡ್ದು ಪೊರ್ಲುದ ರಡ್ಡು ಪಾತೆರ ಸರ್.
ಹೌದು. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ 134ನೇ ಅಂಬೇಡ್ಕರ್ ಜಯಂತಿಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ನಾನು ಮಾತಾಡುವ ಮುಂಚೆ ನಮ್ಮ ರಾಜ್ಯಾಧ್ಯಕ್ಷರದೊಂದು ಕಿವಿ ಮಾತಾಗಿದೆ, ರಾಜಕೀಯ ಮಾತನಾಡಬಾರದು ಅಂತ. ಅದಕ್ಕೆ ನಾನು ರಾಜಕೀಯ ಮಾತನಾಡೋದಿಲ್ಲ, ಆದರೆ ರಾಜಕೀಯ ನಾಯಕರು ಮಾಡುತ್ತಿರುವ ಕೆಲವು ವಿಷಯದ ಬಗ್ಗೆ ಹೇಳಲೇಬೇಕಾಗುತ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಜಯಂತಿ ಯಾರಿಗೆ? ಕೇವಲ ದಲಿತರಿಗ? ಇಲ್ಲೊಂದು ಈ ಇನ್ವಿಟೇಷನಲ್ಲಿ ಎಷ್ಟೆಲ್ಲ ರಾಜಕೀಯ ನಾಯಕರ ಹೆಸರುಗಳುಂಟು, ಯಾರು ಕೂಡ ಬಂದಿಲ್ಲ. ಯಾಕೆ ಹೇಳಿ? ಅದು ದಲಿತರ ಪ್ರೋಗ್ರಾಮ್, ಅಂಬೇಡ್ಕರ್ ದಲಿತರಿಗೆ ಮಾತ್ರ ಸೀಮಿತ ಅಂತ. ನಾವು ಅವರು ಓಟ್ ಕೇಳಲಿಕ್ಕೆ ಬರುವಾಗ ದಲಿತರ ಓಟ್ ಆಗುತ್ತೆ, ಅವರಿಗೆ ದಲಿತರ ಓಟ್ ಆಗುತ್ತೆ. ಆದರೆ ಅಂಬೇಡ್ಕರ್ ಫಂಕ್ಷನ್ಗೆ ಬರುವಾಗ ಅದು ದಲಿತರ ಪ್ರೋಗ್ರಾಮ್. ಯಾಕೆ ಈ ತಾತ್ಸಾರ ಮನೋಭಾವನೆ? ನಾವು ಸ್ವಲ್ಪ ಈ ಬಗ್ಗೆ ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದರೆ, ಸರ್ ಹೇಳಿದರು, ASI ಸರ್ ಹೇಳಿದರು, ಶಿಕ್ಷಣ ಸಂಘಟನೆ ಹೋರಾಟ, ಶಿಕ್ಷಣದಲ್ಲಿ ಮುಂದುವರಿಬೇಕಂತ ಹೇಳಿದರು. ಶಿಕ್ಷಣ ಎಲ್ಲರಿಗೂ ಇದೆ, ದಲಿತರಲ್ಲಿ ಶಿಕ್ಷಣಕ್ಕೆ ಕೊರತೆ ಇಲ್ಲ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಎಲ್ಲೆಲ್ಲಿ ಕೆಲಸ ಸಿಗುತ್ತದೆ, ಯಾವ ಕೋರ್ಸ್ ಮಾಡಿದರೆ ಯಾವ ಕೆಲಸಕ್ಕೆ ಅರ್ಹರು ಅಂತ ಮಾಹಿತಿ ಕೊರತೆ ಇದೆ. ಅದನ್ನು ಸ್ವಲ್ಪ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಎಲ್ಲರಿಗೆ ತಿಳಿಯಪಡಿಸಬೇಕು. ಅಂತೆ ಇನ್ನೊಂದು ವಿಷಯ ಹೇಳ್ತೇನೆ. ಏನಪ್ಪ ಅಂದರೆ, ನಾವು ಮೊನ್ನೆ ಒಂದು ರಾಜಕೀಯ ನಾಯಕನ ಮನೆಗೆ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿಯ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗಿದ್ದೆವು. ಅಲ್ಲಿ ಎಲ್ಲರೂ ಅಪಾಯಿಂಟ್ಮೆಂಟ್ ತೆಗೆದು ಒಳಗೆ ಹೋಗಿ ಮಾತನಾಡ್ತಿದ್ರು. ಅದು ರಾಜಕೀಯ ನಾಯಕನ ಹೆಸರು ಹೇಳಲ್ಲ, ಆದರೆ ನಾವು ದಲಿತರು ಅನ್ನುವ ಕಾರಣಕ್ಕಾಗಿ ಕೇವಲ ನಮ್ಮನ್ನು ಸಿಟ್ಔಟ್ನಲ್ಲಿ ಯೋಗಕ್ಷೇಮ ವಿಚಾರಿಸಿ ಇನ್ವಿಟೇಷನ್ ತೆಗೆದು ನನಗೆ ಬರಲಿಕ್ಕೆ ಆಗುವುದಿಲ್ಲ, ಯಾಕಂತ ಹೇಳಿದರೆ ನನಗೆ ಇನ್ನೊಂದು ಕಡೆ ಕಾರ್ಯಕ್ರಮ ಇದೆ ಅಂತ ನೇರವಾಗಿ ಕಡ್ಡಿ ಮುರಿದಂತೆ ಹೇಳಿದರು. ಇನ್ನು ನಾವು ಕೂಡ ಯೋಚಿಸಬೇಕಾಗಿದೆ. ಇಲ್ಲಿ ಏನಪ್ಪಾ ಅಂದರೆ, ನಾವು ಕೂಡ ಓಟ್ ಕೇಳಲಿಕ್ಕೆ ಬರುವಾಗ ಹೇಳಬೇಕು ರಾಜಕೀಯ ನಾಯಕರಿಗೆ ಏನಂತ ಹೇಳಿದರೆ, ನಮಗೆ ನಮ್ಮ ದಲಿತರು ನಿಂತರೆ ಮಾತ್ರ ಓಟು ಕೊಡುತ್ತೇವೆ, ಇಲ್ಲದಿದ್ದರೆ ಇತರೆ ಯಾರೂ ಓಟು ನಿಂತರೂ ನಾವು ಓಟು ಕೊಡುವುದಿಲ್ಲ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಇವರು ಮಾಡುವ ರೀತಿ ನೋಡಿದರೆ ನಾವು ಕೂಡ ಅದೇ ರೀತಿ ಹೇಳಬೇಕಾಗುತ್ತೆ. ಆದರೆ ನಾವು ಹೇಳಲ್ಲ. ಯಾಕೆ ಹೇಳಿ? ಎಲ್ಲರಿಗೂ ಓಟು ಮಾಡುವ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಹಾಗೆ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಅವರು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂದರೆ, ದಲಿತರನ್ನು ನಾವು ಕಡೆಗಣಿಸಿದ್ರೆ ಮುಂದೊಂದು ದಿನ ನಮ್ಮನ್ನು ಕೂಡ ದಲಿತರು ಕಡೆಗಣಿಸಿದರೆ ಬಹು ಜನ ಅಂತ ಹೇಳುವ ಗುರುತಿಸುವ ನಮ್ಮ ಆದಿದ್ರಾವಿಡ ಸಮುದಾಯದವರು ಎಚ್ಚೆತ್ತುಕೊಂಡು ಓಟನ್ನು ಹಾಕದಿದ್ದರೆ ಅವರು ರಾಜಕೀಯ ನಾಯಕರಾಗುತ್ತಾರೆಯೇ? ಇಲ್ಲವಲ್ಲ. ಅದನ್ನು ಯೋಚಿಸಬೇಕಾಗಿದೆ. ನಾವು ಕೂಡ ಇನ್ನು ಎಲ್ಲ ಮನೆಗಳಿಗೆ ಹೋಗಿ ಈ ಬಗ್ಗೆ ಸಂದೇಶವನ್ನು ಮುಟ್ಟಿಸಬೇಕಾಗಿದೆ. ಈಗ ಮನೆಗೆ ಹೋಗ್ಬೇಕಂತಿಲ್ಲ, ಯಾಕಂದ್ರೆ ಅಂಗೈಯಲ್ಲಿ ಜಗತ್ತು, ಜಂಗಮ ವಾಣಿ, ಮೊಬೈಲ್ ಇದೆ ಅಲ್ವಾ. ನನಗೆ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ. ನಾನು ಈ ಬಗ್ಗೆ ಒಂದು ಸ್ಟೇಟಸ್ ಹಾಕಿದರೆ ನನ್ನ ಸ್ಟೇಟಸನ್ನು 500 ಜನ ನೋಡ್ತಾರೆ, ಸಾಕಲ್ವಾ ನನಗೆ? ಯಾಕಂತ ಹೇಳಿದರೆ ನಾವು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದಿದ್ದರೆ ನಾವು ಈ ಸಮಾಜದಲ್ಲಿ ದಲಿತರು ಇದ್ದಾರಾ ಇಲ್ವಾ ಅಂತ ನಮ್ಮ ಅವನತಿಗೆ ನಾವೇ ಕಾರಣ ಆಗಬಹುದು ಮುಂದೊಂದು ದಿನ. ಎಚ್ಚರ. ಯಾಕಂತ ಹೇಳಿದರೆ ಇನ್ನೂ ನಮಗೆ ನೋಡಿ, ಇಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. 134ನೇ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ವಯೋಲಿನ್, ಚೆಂಡಿ, ನಾಸಿಕ್ ಬ್ಯಾಂಡ್, ಹುಲಿವೇಷ, ಅಂತೆಯೇ ಬೈಕ್ ರ್ಯಾಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ರಾಜಕೀಯ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಎಷ್ಟು ಒಂದು 20 ರಾಜಕೀಯ ನಾಯಕರ ಹೆಸರುಂಟು. ದಲಿತರು ಕೇವಲ ದುಡ್ಡಿಗಾಗಿ ಹೆಸರು ಹಾಕಿದಂಥ ತಪ್ಪು ಕಲ್ಪನೆ ಇದ್ದರೆ ಅದನ್ನು ತೆಗೆದಾಕಿ. ಯಾಕಂದರೆ ನಾವು ದುಡ್ಡಿಗಾಗಿ ನಿಮ್ಮ ಬಳಿ ಬಂದದ್ದಲ್ಲ. ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರಂದರೆ, ಪ್ರತಿಯೊಬ್ಬ
ರಾಜಕೀಯ ನಾಯಕನು ನಮ್ಮ ಓಟಿಂದ ಆಯ್ಕೆಯಾದರೂ ಕೂಡ ಅವರಿಗೆ ಒಂದು ಸಮಾನ ಸ್ಥಾನಮಾನ ಕೊಡುವ ಹಕ್ಕು ನಮ್ಮ ಕರ್ತವ್ಯವಾಗಿರುತ್ತದೆ ಅಂತ ನಾವು ಹೋಗಿರೋದು. ಬದಲಿಗೆ ರಾಜಕೀಯನ ನಾಯಕನ ಭಯದಿಂದ ಅಥವಾ ಪೊಲೀಸ್ ಇಲಾಖೆಯ ಭಯದಿಂದ ಅಲ್ವೇ ಅಲ್ಲ. ಇದನ್ನು ಗಮನಿಸಬೇಕು. ಯಾಕಂತ ಹೇಳಿದರೆ, ನಾನು ಮಾತನಾಡಿದರೆ ನಾನು ಉಪೇಂದ್ರನಾಗಿ, ನಂದು ಉಪೇಂದ್ರ ಪದ್ಯ ಬರೆದರೆ ಲಿರಿಕ್ಸ್ ಇರುವುದಿಲ್ಲ, ಅದಕ್ಕೆ ಪದ್ಯ ಒಟ್ರಾಸಿ ಬರೀತಾನೆ ಅವನು. ನಾನು ಸಹ ಮಾತನಾಡೋದು ಲಿರಿಕ್ಸ್ ಇಲ್ಲ, ನಂದು ಒಟ್ರಾಸಿ ಕಡ್ಡಿ ಮುರಿದಂತ ಹೇಳಬೇಕು. ನನಗೆ ಸ್ವಲ್ಪ ಖಾರ ಆದರೂ ನೈಜ ವಿಷಯವನ್ನು ಮಾತ್ರ ಮಾತನಾಡುತ್ತೇನೆ. ಯಾಕಂತ ಹೇಳಿದರೆ, ನಮಗೆ ಮೊನ್ನೆ ಆದ ಅವಮಾನ ಇನ್ನೂ ಯಾರಿಗೂ ಮುಂದೆ ನಮ್ಮ ಸಮುದಾಯದವರಿಗೆ ಆಗಬಾರದು. ಅದು ನಾಯಕನ ಹೆಸರು ಹೇಳುವುದಿಲ್ಲ, ನಾಯಕನಿಗೆ ಗೊತ್ತಿರಬಹುದು ನಾನು ಯಾರನ್ನು ಸಿಟೌಟಲ್ಲಿ ಕೂರಿಸಿದ್ದೇನೆ ಅಂತ, ಅವರಿಗೆ ಗೊತ್ತಿರಬಹುದು. ಆದರೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ, ಅವನು ಮನ ಪರಿವರ್ತನೆ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ನಾವು ಮನ ಪರಿವರ್ತನೆ ಆದರೆ ಕಷ್ಟವಾದೀತು ಅಲ್ವಾ? ಏನು ಮಾತನಾಡಲ್ಲ ಯಾರು? ಇದ್ದದನ್ನು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆ ಮೇಲೆ ಒದ್ದಂಗೆ ಅಂತೆ ಅಲ್ವಾ? ನೋಡಿ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡುವಾಗ ನನಗೆ ಮೊದಲೇ ಹೇಳಿದ್ದಾರೆ, ಸರ್ ನವೀನ್ ನೀವು ರಾಜಕೀಯ ಮಾತನಾಡಬಾರ್ದು. ಆದರೆ ಈ ರಾಜಕೀಯ ನಾಯಕರು ಮಾಡುವುದು ಎಂತ ಹೇಳಿ? ಹೇಳದಿದ್ರೆ ನಾವು ಗೊತ್ತಿದ್ದು ನಮ್ಮವರನ್ನು ಗುಂಡಿಗೆ ನಾವೇ ತಳ್ಳಿದ ಹಾಗೆ ಆಗುತ್ತದೆ. ನಮ್ಮ ಸಮುದಾಯವನ್ನು ನಾವು ತಿಳಿದವರು ಹೇಳದಿದ್ದರೆ ನಮ್ಮವರು ಹೊಂಡಕ್ಕೆ ಬೀಳುವುದನ್ನು ನೋಡಿ ನಾವು ಸಂತೋಷ ಪಡಬೇಕೇ ಇಲ್ವಲ್ಲ? ನನಗೆ ಅದು ಪ್ರಶ್ನೆನೇ ಇಲ್ಲ. ನನಗೆ ಏನೇ ಬೇಕಾದರೂ ಮಾಡಲಿ. ಒಬ್ಬ ವ್ಯಕ್ತಿಗೆ ಸಾಯಲಿಕ್ಕೆ ಇರೋದು ಒಂದೇ ಸಲ, ಎರಡೆರಡು ಸಲ ಸಾಯ್ತಾರಾ? ಇಲ್ವಲ್ಲ. ನನ್ನನ್ನು ರಾಜಕೀಯ ನಾಯಕರು ಆಕ್ಸಿಡೆಂಟ್ ಮಾಡಿದ ಕೊಂದರೂ ಪರವಾಗಿಲ್ಲ, ನನಗೆ ಒಂದೇ ಸಲ ಸಾಯಲಿಕ್ಕೆ ಇರೋದು. ಲೈಫಲ್ಲಿ ಒಂದೇ ಸಲ ಸಾಯೋದು ನಾನು, ಪದೇ ಪದೇ ಸಾಯೋದಿಲ್ಲ. ನನ್ನ ನೈಜ ವಿಷಯವನ್ನು ಹೇಳಿಯೇ ಸಾಯೋದು ನಾನು. ದಲಿತರಿಗೆ ಇನ್ನು ಮುಂದೆ ಯಾವ ರಾಜಕೀಯ ನಾಯಕನಿಂದ ಅವಮಾನ ಆಗಬಾರ್ದು, ಆಗಲಿಕ್ಕೆ ಕೂಡದು. ನಾನು ಇದ್ದಷ್ಟು ದಿನ ಇದನ್ನು ಸಹಿಸಲಾರೆ. ನಿಮಗೆ ಎಂತ ನಾನು ಕವನ ಓದಿದ ಹಾಗೆ ಆಗ್ತದಾ? ಇಲ್ಲಲ್ಲ. ನಾನು ಹೇಳೋದು ಮಾತನಾಡೋದೇ ಹೀಗೆ. ನಾನು ಸ್ವಲ್ಪ ಉಪೇಂದ್ರನ ಥರ ಅಂತ ಹೇಳಿದ್ರೆ, ಉಪೇಂದ್ರ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಉಂಟ ಮಾರ್ರೆ, ಇಲ್ಲಲ್ಲ. ನಾನೊಂದು ಕವನ ಓದ್ತೇನೆ. ಭಾರತ ರತ್ನ ಅಂಬೇಡ್ಕರ್, ದಲಿತರ ಜ್ಯೋತಿ ಅಂಬೇಡ್ಕರ್, ಹಿಂದೂ ಧರ್ಮದ ಪಿಡುಗಾಗಿದ್ದ ಅಸ್ಪೃಶ್ಯತೆಗೆ ಮುಳ್ಳಾದಿ, ಶತಮಾನದ ಶೋಷಿತ ಜನರಿಗೆ ದಾರಿದೀಪವು ನೀನಾದೆ, ಶೂದ್ರರಿಗಿಲ್ಲ ವಿದ್ಯೆ ಎನ್ನುವ ಸ್ವಾರ್ಥಿಗಳನ್ನು ಎದುರಿಸಿದೆ, ಪದವಿಯ ಮೇಲೆ ಪದವಿ ಪಡೆದು ವಿದ್ಯಾಸಾಗರ ನೀನಾದೆ, ಕಲಿತದ್ದೆಲ್ಲವ ದಲಿತರ ಏಳ್ಗೆಗೆ ಬಳಸಲು ನೀ ಮುಂದಾದೆ, ನಾಳೆಗೆ ಬಿದ್ದ ಮೂಕ ಜನರಿಗೆ ಅಂಬೇಡ್ಕರ್ ನೀ ದನಿಯಾದೆ, ಶಕ್ತಿಯೇ ಇಲ್ಲದ ದಟ್ಟ ದರಿದ್ರರ ಚೇತನವಾದೆ ಅಂಬೇಡ್ಕರ್, ಭಾರತ ದೇಶದ ಭವಿಷ್ಯವನ್ನೇ ಬದಲಿಸಿದೆ ನೀ ಅಂಬೇಡ್ಕರ್, ಹೊಲೆಯರಿಗಿಲ್ಲದ ಸ್ವಾತಂತ್ರ್ಯ ದೇಶಕ್ಕೂ ಬೇಡ ನೀನೆಂದೆ, ಮೇಲ್ಜಾತಿಯ ಕುಟಿಲತೆಯ ಅಂದೇ ನೀನು ಅರಿತಿದ್ದೆ, ಶಿಕ್ಷಣ ಸಂಘಟನೆ ಹೋರಾಟ 3 ಸೂತ್ರಗಳ ಬೋಧಿಸಿದೆ, ಸ್ವಾತಂತ್ರ್ಯದ ನಿಜ ಅರ್ಥವನ್ನು ಅಂದೇ ನೀನು ಅರಿತಿದ್ದೆ, ಯಾರಿಗೂ ಬಗ್ಗದೆ ಏತಕ್ಕೂ ಜಗ್ಗದೆ ಹಿಡಿದ ಹಠವ ಸಾಧಿಸಿದೆ, ಸಂವಿಧಾನದ ಮೀಸಲಾತಿಯಲ್ಲಿ ಸೇರಿಸಿ ದಲಿತರನ್ನು ರಕ್ಷಿಸಿದೆ, ಭಾರತ ರತ್ನ ಅಂಬೇಡ್ಕರ್, ದಲಿತರ ಜ್ಯೋತಿ ಅಂಬೇಡ್ಕರ್, ದಲಿತರಿಗಾಗಿ ಜೀವನ ತೇದ ನಿನ್ನನ್ನು ಮರೆಯವು ನಾವು ಅಂಬೇಡ್ಕರ್. ಧನ್ಯವಾದಗಳು. ಸುಲ್ಮೆಲ್. ಹರಿತವಾದ ಮಾತುಗಳು, ನೈಜವಾದ ಮಾತುಗಳಿಂದ ತಮ್ಮ ಮನದಾಳದ ಮಾತುಗಳನ್ನು ವೇದಿಕೆಯ ಮುಂದೆ ಬಿಚ್ಚಿಟ್ಟು, ಜೊತೆಗೆ ವಿದ್ಯೆ ಕಲಿಯಲು ಭೀಮಜನ ನುಗ್ಗುತ್ತಿದ್ದಾರೆ, ಭವ್ಯ ಭವಿಷ್ಯಕ್ಕೊಂದು ಸುಂದರ ಸದೃಢ ಚೌಕಟ್ಟು ರಚಿಸಿದ್ದಾರೆ, ಕೃಪಾಶೀರ್ವಾದದ ಭಿಕ್ಷೆ ಬೇಕಿಲ್ಲ ನಮ್ಮ ಯುವ ಸಾಧಕರಿಗೆ, ಅದ್ಭುತ ಸೃಷ್ಟಿಸುವ ಈ ಧೀರರಿಗೆ ತಲೆ ಎತ್ತಿ ನಡೆಯುತ್ತೇವೆ ನಾವು ಹೆಮ್ಮೆಯಿಂದ ಅನ್ನುವ ಮಾತನ್ನ ಹೇಳ್ತಾ, ನವೀನ್ ಚಿಂಗ ಬಸವನ ಕಜೆ, ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಮುಂದೆ ನನ್ನ ದುಂಬುಗು ನಮ್ಮ ತಾಲೂಕು ಕಾರ್ಯದರ್ಶಿ, ಬೆಳ್ತಂಗಡಿ ತಾಲೂಕುದ ಕಾರ್ಯದರ್ಶಿ ಆಯ್ನ ಶ್ರೀಯುತ ಕೃಷ್ಣಪ್ಪ ವೇಣೂರು ಮೇರೆಡ್ದು ರಡ್ಡು ಪೊರ್ಲುದ ಪಾತೆರ ಸರ್. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ JB ಯುವ ಸೇನೆ
ಅಧ್ಯಕ್ಷರಾಯಿನ ವರ್ತೂರು ಮಂಜುನಾಥ್ ಮೇರೆಗೆ ಅಂಚನೆ ಸೇಜರು ಕುಳಿದನಂಚಿನ ಮಾತ ಗಣ್ಯರೇನು ಅಂಚನೆ ಎಂಕಲ್ನ ಸುವರ ಕರ್ನಾಟಕ ರಾಜ್ಯ ಸಮಿತಿ ಜೈಪಿ ಯುವಸೇನೆದ ಎಂಕಲ್ನ ಬಂಧು ಮಿತ್ರರ ಮಾತರೆಲ್ಲ ಹೊಂದಿಸೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ 134ನೇ ಅಂಬೇಡ್ಕರ್ ಜಯಂತಿದ ಈ ಸಂದರ್ಭಡು ಒಂಜಿ ಟೈಮುಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಡು ಸಂವಿಧಾನ ಬರೆಯುಂಡ ದುಂಬು ಕೇವಲ ಮಿತ್ತ ಸಮುದಾಯದಕ್ಲೆಗ್ 4,000 ಜನಕ್ಕೆ ಓಟು ಇಪ್ಪುನ ಆ ಕಾಲೋಡು ಐಟ್ಲ ಬ್ರಾಹ್ಮಣ್ಸ್ ಒಂಜಿ ಲಕ್ಲೆಗೆಲ್ಲ ಓಟು ಇತ್ತಿಜಿ ಖಾಲಿ ಬ್ರಾಹ್ಮಣ್ಸ್ಗೆ ಮಾತ್ರ ಓಟು ಇತ್ತನ ಆ ಕಾಲೋಡು ಟಾಟಾ ಬಿರ್ಲಾಡ್ದು ಬತ್ತಿನ ಮಣ್ಣು ತುಂಬನ ಒಂಜಿ ವ್ಯಕ್ತಿ ಮುಟ್ಟಲ ಓಟದ ಹಕ್ಕನ್ನು ಕೊರ್ನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇನಿ ಹಿಂದೂ ಕೋಡ್ ಬಿಲ್ಲಿಡು ಪೊಂಜೋಲೆಗ್ ಹೆರಿಗೆ ರಜೆ ಅವಾರ್ಡ್ ಅತ್ತು ಪೊಂಜೋಲೆಗ್ ವಿದ್ಯೆದ ಹಕ್ಕು ಹುದ್ದೆದ ಹಕ್ಕು. ಇನಿ ಈ ಭಾರತ ದೇಶದ ಪ್ರಥಮ ಪ್ರಧಾನಿ ನೆಂಚಿನ ಇಂದಿರಾ ಗಾಂಧಿ ಒಂಜಿ ಮಹಿಳೆ ಈ ದೇಶದ ಪ್ರಧಾನಿ ಆವಡು ನನ್ನಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾರಣ. ಅಂಚನೆ ಶೀಲಾ ದೀಕ್ಷಿತ್ ಅಂಚನೆ ದ್ರೌಪದಿ ಮುರ್ಮು ಮುಕ್ಕಲು ಪೂರ ಈ ಭಾರತ ದೇಶಡು ಸಂವಿಧಾನದ ಇಟ್ಟು ಇನ್ನು ಮಹಿಳೆಯರು ಇಂಚಿನ ಒಂಜಿ ಪ್ರಥಮ ಪ್ರಜೆ ಆಪುನ ಅಂಚಿನ ಮುಖ್ಯಮಂತ್ರಿ ಆಪುನ ಪ್ರಧಾನಿ ಆಪುನ ಈ ಒಂಜಿ ಹಕ್ಕು ಪಡೆದಿತ್ತಂದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತೇನೆ ಅಂಚಿನ ಸಂವಿಧಾನದ ಆಶಯಡು ಬನ್ನೊಂದು ಅಂಚನೆ ಇತ್ತೆ ಈ ಸಭೆಟ್ ಪಂಡೆ ಅಂಚಿನ ಪ್ರತಿ ಜನಕುಲು ಗಣ್ಯರ್ಲ ಪಂಡೇರು ದಾದ ಬಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಖಾಲಿ ದಲಿತರ್ನ ನಾಯಕಿ ಅಂಚಾದು ಎಂಕಲ್ಲ ನವೀನ್ಲ ಪಂಡೇರು ದಲಿತರ್ನ ನಾಯಕಿ ಮಾತ್ರ ಆರು ಅಂಚನೆ ತೋಜುಂಡು ಜನಕುಲು ಎಂಕುಲು ಏರೇನು ಪೋದು ಅತಿಥಿ ಆದ ಲೆತ್ತಾನ ಆಕುಲು ಏರ್ಲ ಎಂಕಲ್ನ ಎಮ್ ಎಲ್ ಎನಾಡು ಎಂ ಪಿ ನಕ್ಲಾಡು ಏರ್ಲ ಎಂಕಲ್ನ ಸಭೆಗೆ ಹಾಜರಾತಿಜೇರು ಇತ್ತಾರ ಪಂಡ್ಲೇಕನೆ ಕಾರ್ಯಕ್ರಮ ಬೇತ ಉಂಡು ಕಡ್ಡಿ ಪೊಲ್ತಲೇಕ ಎಂಕ್ಲೆಗ್ ಪಂಡದು ಎಂಕ್ಲೆಗ್ ಒಂಜಿ ಎಂಕ್ಲೆಗ್ ಮಲ್ಪನ ಅವಮಾನ ಆತ್ತವು ರಾಷ್ಟ್ರದ ನಾಯಕ ಏನಂಚಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಲ್ತಿನ ಅವಮಾನ ಅಂದು ಪಂಡ್ರೆ ನಿಚ್ಚೆ ಬಿಡಪ್ಪೆ. ಅಂಚನೆ ಈ ವರ್ಷ ಎಂಕುಲು ಈ ರೀತಿದ ಒಂಜಿ ಅದ್ದೂರಿಡು ಮಲ್ತ ನಾನು ಮಿತ್ತು ಈ ಜೈಭೀಮ್ ಯುವಸೇನೆ ಸಂಘಟನೆ 135ನೇ ಅಂಬೇಡ್ಕರ್ ಜಯಂತಿ ಉತ್ಸವನು ನಡೆದಲ ವಿಜೃಂಭಣೆ ಆಚರಿಸುವವರನ್ನು ಪನೊಂದು ಎನ್ನರಡ್ಡು ಪಾತ್ರನ್ನು ಕೊನೆಗೊಳಿಸವೆ. ಜೈ ಹಿಂದ್. ಸಂಘಟನೆದ ವಿಚಾರವಾದ ಅಂಚನೆ ಮಹಿಳೆಯರ ಬಗೆಟ್ ಅಂಬೇಡ್ಕರ್ ಕುರ್ತಿನ ಸಂವಿಧಾನಡು ಮಹಿಳಾ ಪ್ರಾಧಾನ್ಯತದ ಕುರಿತಾದ ರೆಡ್ ಪೂರ್ಲುದ ಪಾತಿರಿನ ಬೆಳ್ತಂಗಡಿ ತಾಲೂಕುದ ಕಾರ್ಯಂತಿರಾಯನ ಶ್ರೀಯುತ ಕೃಷ್ಣಪ್ಪ ವೇಣೂರು ಈರೆಗು ಉಡಲ್ದಿಂಜಿ ಸೋಲ್ಮೇಲು ಸರ್. ಮುಂದೆ ಕಾರ್ಯಕ್ರಮದ ಕೊನೆಯ ಅಧ್ಯಕ್ಷೀಯ ಭಾಷಣ. ಅಧ್ಯಕ್ಷೀಯ ನುಡಿಗಳೊಂದಿಗೆ ತಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಗಳ ನಮ್ಮ ರೂವಾರಿ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ವಕೀಲರು ಆಗಿರುವಂತಹ ಶ್ರೀಯುತ ವರ್ತೂರ್ ಮಂಜುನಾಥ್ ಇವರಿಂದ ಅಧ್ಯಕ್ಷೀಯ ಮಾತುಗಳಿಗೆ ತಮಗಿದು ವೇದಿಕೆ ಸರ್. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಒಂದು 6 ತಿಂಗಳಿಂದ ಯೋಜನೆಯನ್ನು ಮಾಡ್ಕೊಂಡಿದ್ವಿ. ಇದಕ್ಕೆ ಸಂಪೂರ್ಣವಾಗಿ ಕ್ರೆಡಿಟ್ ಕೊಡಬೇಕಾದ್ರೆ ನಮ್ಮ ಪ್ರೀತಿಯ ಕಾರ್ಯಕರ್ತರು ಹಗಲು ರಾತ್ರಿಯಿಂದ ಬಂದು ಎಷ್ಟೇ ಬ್ಯುಸಿ ಇದ್ದರು, ಅವರ ನೇಮ ಇದ್ದರು, ಪರ್ಸ್ನಲಿ ಕಾರ್ಯಕ್ರಮ ಇದ್ದರು, ಎಲ್ಲದಕ್ಕೂ ಬಂದು ಸ್ಪಂದಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇರೋರು ನಿಜವಾದ ಕಾರ್ಯಕರ್ತರು ನಮ್ಮ ಜೈ ಭೀಮ್ ತಾಲೂಕು ಘಟಕದ ಪದಾಧಿಕಾರಿಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಒಬ್ಬರು ಬಂದಿಲ್ಲ, ಕುಮಾರಣ್ಣ ಮಕ್ಕಳು, ಇವರು ಜಿಲ್ಲಾ
ಕಾರ್ಯದರ್ಶಿ ಆಗಲಿಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೇನಪ್ಪ ಅಂದರೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಿದಂತಹ ಪುಣ್ಯಾತ್ಮ. ಆದರೆ ಸನ್ಮಾನಕ್ಕೆ ಮಾತ್ರ ಇರಲ್ಲ. ದಯವಿಟ್ಟು ಮಗ ಬರಬೇಕಿಲ್ಲಿ. ನವೀನ ಅವ್ರಿಗೆ ಮೊಮೆಂಟ್ ಕೊಡಿ, ವೇದಿಕೆ ಮೇಲೆ ಪಾಪ. ಹಾಗೆಯೇ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೃಷ್ಣಪ್ಪ ಅವರು, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊಮೆಂಟು ಹೀಗೆ ಈ ವರ್ಷ ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಇದೇ ರೀತಿಯಾಗಿ ವಿಭಿನ್ನವಾದ ಕಾರ್ಯಕ್ರಮ ಕೊಡ್ತಾ ಬರಬೇಕಂತೇಳಿ ನಮ್ಮ ಕಾರ್ಯಕರ್ತರಲ್ಲಿ ಕೇಳ್ಕೊತೀನಿ. ವಿಷಯ ಏನಪ್ಪ ಅಂದರೆ, ಈ ನಮ್ಮ ಸಮುದಾಯದಲ್ಲಿ ತುಂಬ ಕೆಳಮಟ್ಟದಲ್ಲಿದ್ದಾರೆ. ಉದಾಹರಣೆಗೆ ಮೊನ್ನೆ ಒಂದು ಬೆಳವಾಯಿ ಗ್ರಾಮದಲ್ಲಿ ಹೋಗಿದ್ವಿ. ಆ ಮನೆಯ ಸ್ಥಿತಿ ನೋಡಿದ್ರೆ ಆ ಮನೆ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರು ಬರುತ್ತೆ. ಆ ತಕ್ಷಣಕ್ಕೆ ಹೋಗಿ ನಾವೇನೋ ಒಂದು ಯೋಜನೆ ಮಾಡ್ಕೊಂಡಿದ್ವಿ. ಅಂಬೇಡ್ಕರ್ ಜಯಂತಿ ಮುಂಚಿತವಾಗಿ 2 ಮನೆ ಆದರೂ ನಮ್ಮ ಸಮಿತಿಯಿಂದ ಮಾಡಿಕೊಡ್ಬೇಕಂತೇಳಿ ಯೋಜನೆ ಅಂದ್ಕೊಂಡಿದ್ವಿ. ಆದರೆ ಸಮಯ ಅಭಾವ ಕಡಿಮೆ ಇರೋದ್ರಿಂದ ಆಗಲಿಲ್ಲ. ಆದರೆ ಅವ್ರಿಗೆ ಏನು ಸರ್ಕಾರದಿಂದ ಏನು ಸವಲತ್ತು ಬರಬೇಕು ಆ ಸವಲತ್ತನ್ನು ಅವ್ರಿಗೆ ಬರೋ ರೀತಿ ಮಾಡಿಕೊಟ್ಟು ನಮ್ಮ ಕೈಲಿ ಆದ ಸೇವೆಯನ್ನು ಸಲ್ಲಿಸ್ತೀವಿ, ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಮುಂದಿನ ವಾರದಲ್ಲಿ ಅವರ ಒಂದು ಸೇವೆಯನ್ನು ಸಲ್ಲಿಸ್ತೀವಿ. ಇದು ನಮ್ಮ ಎಲ್ಲರ ಕಾರ್ಯಕರ್ತರ ಒಂದು ಗಮನಕ್ಕಿರಲಿ. ಈ ಕಾರ್ಯಕ್ರಮ ಮುಗೀತು ಮನೆಯಲ್ಲಿ ಕೂತ್ಕೊಳ್ಳೋದು ಇದೆಲ್ಲ ಇಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆ ಸಲ್ಲಿಸಬೇಕು. ಪ್ರತಿ ರೀತಿಯಾಗಿ ನಾವು ಬೆಳಿಬೇಕು. ಹಾಗೆಯೇ ಈ ಒಂದು ಮೂಡುಬಿದಿರೆ ತಾಲೂಕಲ್ಲಿ ಹಾಗೂ ಕೆಲವು ಸ್ಥಳಗಳಲ್ಲಿ ಯಾವುದೇ ರೀತಿಯಾದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ. ರಾಜಕೀಯ ನಾಯಕರು ಬಂದರೆ ಕೇಳಬೇಕಿತ್ತು, ಆದರೆ ಕಾರಣಾಂತರದಿಂದ ಬರಲಿಲ್ಲ. ನಾನು ಕೇಳೋದಂದರೆ ಆಲ್ರೆಡಿ ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಆಫೀಸ್ ಎದುರು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸ್ತೀವಿ. ಬರೋ ವರ್ಷ ಇನ್ನೂ ಹೆಚ್ಚಿನಾಗಿ ಅದ್ದೂರಿಯ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಒಂದು ಸಮಾರಂಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ಪದಾಧಿಕಾರಿಗಳ ಉತ್ತಮ ಕೆಲಸವನ್ನ ಹಾಗೆ ಇಂದಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ಪದಾಧಿಕಾರಿಗಳ ಸಮಯ ಪಾಲನೆ ಇವೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ನೆನಪಿಸಿ ಅವರಿಗೆ ಅಭಿನಂದಿಸಿ ಗೌರವಿಸಿದ ಶ್ರೀಯುತ ವರ್ತೂರ್ ಮಂಜುನಾಥ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಕ್ಷಮೆ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಇಡೀ ಜಗತ್ತೇ ನೋಡೋ ರೀತಿಯಲ್ಲಿ ತೋರಿಸುವಂತಹ ನಮ್ಮ ಮಾಧ್ಯಮ ಮಿತ್ರರು ಮಿಥುನ್ರವರು ಬಂದಿಲ್ಲ. ಸೊ ಯಾರಾದರೂ ಬಂದು ಒಂದು ಮೂಮೆಂಟನ್ನು ತಗೋಬೇಕಂತೇಳಿ ಕೇಳಿಕೊಳ್ತೀನಿ. ಮಾಧ್ಯಮ ಮಿತ್ರರು. ಹಾಗೆಯೇ ಈ ಒಂದು ಕಾರ್ಯಕ್ರಮ ಧ್ವನಿವರ್ಧಕವಾಗಿ ನಮ್ಮ ಚೇತನ್ ಅವರು ವೇದಿಕೆ ಮೇಲೆ ಬರಬೇಕು. ಇವರು ಸಹ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ನಿರೂಪಿಕೆಯಾದ ಪೂರ್ಣಿಮಾ ಅವರು ಮುಂದುವರಿಸ್ತಾರೆ.
ಮುಂದೆ ಬಂದಂತಹ ನಮ್ಮ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಮಿತಿಯ ನಮ್ಮ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ವರ್ತೂರ್ ಮಂಜುನಾಥ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ ಇಲ್ಲಿಯ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಆನಂದ ಕಾರ್ಲಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಮಂಗಳೂರು ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಮೂಡುಬಿದ್ರೆ ಆರಕ್ಷಕ ಠಾಣೆಯ PSI ಶ್ರೀಯುತ ಕೃಷ್ಣಪ್ಪ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಉಡುಪಿ ಜಿಲ್ಲಾಧ್ಯಕ್ಷರಾಯನ ರಾಜೇಶ್ ಕುಮಾರ್ ಮೇರೆಗ್ಲ ನೆಂಪುದ ಕಾಣಿಕೆ ಕೊರ್ದು ಗೌರವಿಸೋಡು ಪಂದಕ್ಕೆ ಏನೊಂದುಲ್ಲೆ ತಾಲೂಕು ಅಧ್ಯಕ್ಷರಾಯನ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಯನ ಶ್ರೀಮತಿ ಸುಪ್ರೀತಾ ರವಿ ಮೇರೆಗ್ಲ ನೆಂಪುದ ಕಾಣಿಕೆ ಕೊರ್ದು ಗೌರವಾರ್ಪಣೆ ಮಲ್ಪೊಡು ಪಂದು ಭಿನ್ನಾಯ್ತ ಮಲ್ತೊಂದುಲ್ಲೆ. ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀ ಮಂಜುನಾಥ್ ಮಾದರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವು ಅಂದವಾಗಿ ಮೂಡಿ ಬರಬೇಕಾದ್ರೆ ಆ ಕಾರ್ಯಕ್ರಮದ ನಿರೂಪಣೆ ಕೂಡ ಅಷ್ಟೇ ಅತ್ಯಗತ್ಯ. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ಪೂರ್ಣಿಮಾ ಬಂಟ್ವಾಳ ಇವರಿಗೆ ಸುಪ್ರೀತಾ ರವಿಯವರು ಗೌರವದ ಸ್ಮರಣಿಕೆ ನೀಡಿ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿರೂಪಕರು ಅಂದರೆ ಇಡೀ ಕಾರ್ಯಕ್ರಮದ ರೂವಾರಿ. ಯಾವುದೇ ಒಂದು ಕಾರ್ಯಕ್ರಮ ಚೆಂದಾಗಿ ಕಾಣಬರಬೇಕಾದ್ರೆ ನಿರೂಪಕಿಯ ಪಾತ್ರವು ತುಂಬ ಮುಖ್ಯವಾಗಿರುತ್ತದೆ. ಧನ್ಯವಾದಗಳು. ಸೋಲ್ಮೇಲು ಸರ್. ನನ್ನ ದುಂಬುಗು ಇನ್ನಿತ ಕಾರ್ಯಕ್ರಮಕ್ಕೆ ಸೋಲ್ಮೆ ಸಂದಾಯಿತ ಮಲ್ಪಿನ ಅಂಚಿನ ಕಾರ್ಯಕ್ರಮ ಅಕೇರಿದ ಕಾರ್ಯಕ್ರಮ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ವತಿಯಿಂದ 134ನೇ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ವೈಭವತಪೂರ್ವವಾಗಿ ನಮ್ಮ ಇಂದಿನ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ನಡೆದಿದೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಮೂಡುಬಿದ್ರೆ ಆರಕ್ಷಕ ಠಾಣೆಯ PSI ಶ್ರೀಯುತ ಕೃಷ್ಣಪ್ಪ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ವರ್ತೂರ್ ಮಂಜುನಾಥ್ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಸರ್ಕಾರಿ ಕಾವೇರಿ ಕಾಲೇಜು ಗೋಣಿಕೊಪ್ಪ ಮಡಿಕೇರಿ ಇಲ್ಲಿಯ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಆನಂದ ಕಾರ್ಲಾ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಕುಮಾರ್ ಮಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಉಡುಪಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಕುಮಾರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಬೆಳ್ತಂಗಡಿ ತಾಲೂಕುದ ಅಧ್ಯಕ್ಷರಾದ ಅನಿಲ್ ವೇಣೂರು ನಿಮಗೂ ತುಂಬು ಹೃದಯದ ಧನ್ಯವಾದಗಳು.
ಮಾಪು ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿ ಆಯ್ನ ನವೀನ್ ಚಿಂಗ ಬಸವನ ಕಜೆ ಮೇರೆಗೆ ನೆಂಪುದ ಕಾಣಿಕೆ ಕೊರ್ದು ಗೌರವ ಅರ್ಪಣೆ ಮಲ್ಪೊಡು ನಮ್ಮ ರಾಜ್ಯಾಧ್ಯಕ್ಷರ ಭಿನ್ನಪ್ಪು ಅಂಚನೆ ಮೂಡುಬಿದ್ರೆ ತಾಲೂಕುದ ಓತ್ತು ಗುರುಕಾರ್ಲಾಯನ ರಂಜಿತ್ ಅಲಂಗಾರ್ ಮೇರೆಗ್ಲ ಸ್ಮರಣಿಕೆ ಕೊರ್ದು ಶಾಲ್ ಪಾಡ್ದ ಸ್ಮರಣಿಕೆ ಕೊರ್ದು ಗೌರವ ಅರ್ಪಣೆ ಮಲ್ಪೊಡು ಬಂದು ಭಿನ್ನ ಐತ ಮಲ್ತೊಂದುಲ್ಲೆ ರಂಜಿತ್ ಅಲಂಗಾರು ತಾಲೂಕುದ ಓತ್ತು ಗುರ್ಕಾರ್ಲು ಮೇರೆ ಸೊಲ್ಮೇಲು ಹಾಗೆ ತಾಲೂಕು ಮೂಡುಬಿದ್ರೆ ತಾಲೂಕು ಅಧ್ಯಕ್ಷರಾಗಿರುವ ಪ್ರವೀಣ್ ಕುಮಾರ್ ಅಲಂಗಾರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳು. ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ನವೀನ್ ಚಿಂಗ ಬಸವನ ಕಜೆ ನಿಮಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳು. ಮೂಡುಬಿದ್ರೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಸುಧೀರ್ ಮೂಡುಬಿದ್ರಿ ಇವರಿಗೂ ಅನಂತ ಧನ್ಯವಾದಗಳು. ರಂಜಿತ್ ಅಲಂಗಾರು ತಾಲೂಕು ಉಪಾಧ್ಯಕ್ಷರು ನಿಮಗೂ ತುಂಬು ಹೃದಯದ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಶಶಿರಾಜ್ ಶೆಟ್ಟಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪಾಲಡ್ಕ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಸಿಕ್ವೆರ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಪ್ರೀತಾ ರವಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕೃಷ್ಣಪ್ಪ ವೇಣೂರು ನಿಮಗೂ ತುಂಬು ಹೃದಯದ ಅನಂತ ಧನ್ಯವಾದಗಳು. ಹಾಗೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ಮಾದರ್ ನಿಮಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆದು ಇದೀಗ ಬಾಬಾ ಸಾಹೇಬರ ಮಾತಿನಂತೆ ಬಾಬಾ ಸಾಹೇಬ್ ಜಾತಿ ವರ್ಗ ಮೌಢ್ಯ ಅಸಮಾನತೆಯ ಬಂಧುಗಳ ಕಿತ್ತೊಗೆಯಲು ಪುನರುತ್ಥಾನಗೊಳ್ಳಲಿ ಭೀಮ ಚಿಂತನೆಗಳು ನಮ್ಮೆಲ್ಲರ ಮನೆಗಳಲ್ಲಿ ಚೈತ್ಯ ಭೂಮಿ ಸಂತನ ಹಾರೈಕೆ ಚಿರಕಾಲ ನಿಲ್ಲಲಿ ಎಲ್ಲರ ಹೃದಯಗಳಲ್ಲಿ ತಲೆ ಎತ್ತಿ ನಡೆಯುತ್ತೇವೆ ಹೆಮ್ಮೆಯಿಂದ ಎನ್ನುವ ಮಾತುಗಳನ್ನು ಹೇಳುತ್ತಾ ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆ ರಿಜಿಸ್ಟರ್ಡ್ 134ನೇ ಅಂಬೇಡ್ಕರ್ ಜಯಂತ್ಯೋತ್ಸವದ ಅದ್ಧೂರಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ ಹೊರತು ಚಿಂತನೆಗಳಿಗೆ ಅಲ್ಲ. ಚಿಂತನೆಗಳು ಮುಂದೆ ಸಾಗ್ತಾ ಇರ್ತವೆ. ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹಾಗೂ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಮೀಡಿಯಾ ಹಾಗೂ ಸೌಂಡ್ಸ್ ಎಲ್ಲರೂ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇವೆ. ಜೈ ಭೀಮ್, ಜೈ ತುಳುನಾಡು, ಮಾತಾ ತುಳುವ ಬಂಧುಲೆಗು ಕುಡೋರ ಸೋಲ್ಮೆನ್ ಸಂದಾಯತ ಮಲ್ತೊಂದುಲ್ಲ. ಜೈ ತುಳುನಾಡು. ಎಲ್ಲ ಕಾರ್ಯಕರ್ತರು ಸ್ಟೇಜ್ಗೆ ಬರಬೇಕು. ಒಂದು ಫೋಟೋ ಸೆಕ್ಷನ್ ಮಾಡುವನ ಬೇಗ. ಎಲ್ಲ ಕಾರ್ಯಕರ್ತರು ಬರಬೇಕು. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ಎಲ್ಲ ಕಾರ್ಯಕರ್ತರು ವೇದಿಕೆ ಮೇಲೆ ಬಂದು ಒಂದು ಫೋಟೋ ಶೂಟ್ ಮಾಡುವ. ಬೆಂಗಳೂರಿನಿಂದ ಅಲ್ಲಿಯೂ ಸಹ ನಮ್ಮ ಸಂಘಟನೆ ಇದೆ. ಅಲ್ಲಿಂದ ಇವತ್ತು ವರ್ತೂರು ಸಂತೋಷ್ ಬರಬೇಕಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಅವ್ರ ತಾಯಿಗೆ ಸಡನ್ ಆಗಿ ಆರೋಗ್ಯ ಸಮಸ್ಯೆ ಬಂದು ವೇಣೂರುವರೆಗೂ ಬಂದು ನಂತರ ಅವರು ವಾಪಸ್ಸಾಗಿದ್ದಾರೆ. ಇನ್ನು ಸಂದೇಶ್ ಅವ್ರದ್ದು ಸಹ ಕಾನೂನು ರೀತಿಯಲ್ಲಿ ಒಂದು ಕಡಿವಾಣ ಹಾಕಿದ್ದಾರೆ. ಸೊ ಈ ಒಂದು ಕಾರಣಗಳಿಂದ ನಮ್ಮ ಅತಿಥಿಗಳು ಮಿಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕರೆತಂದು ಇನ್ನೂ ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ ಅಂತೇಳಿ ನಿಮಗೆ ಭರವಸೆ ಕೊಡ್ತೀವಿ. ಇಲ್ಲಿ ಮನೋಜ್ ಕುಮಾರ್ ಇವ್ರಿಗೊಂದು ಮೊಮೆಂಟ್ ಕೊಟ್ಟು
ಇವರು ಒಟ್ಟು ಸಂತೋಷ ಜೊತೆನೇ ಇರ್ತಾರೆ ಎನಿ ಟೈಮ್. ಇವ್ರಿಗೊಂದು ಮೊಮೆಂಟ್ ಕೊಟ್ಟು ಶಾಲು ಹಾಕಿ. ಇವರೆಲ್ಲ ಒಟ್ಟಿಗೆ ಬಂದವ್ರು ನಿನ್ನೆ ಧರ್ಮಸ್ಥಳಕ್ಕೆ ಬಂದು ಇವರು ಈ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ವೇಣೂರ ಹತ್ರ ಬಂದು ಸಡನ್ ಆಗಿ ತಾಯಿದ ಆರೋಗ್ಯ ಸಮಸ್ಯೆಯಾಗಿ ಹಿಂತಿರುಗಿದ್ದಾರೆ. ಚೇತನ್ ಅವರು ಹಾಕಿ ಸನ್ಮಾನ ಮಾಡ್ಬೇಕಂತ ಕೊಡ್ಕೊಳ್ತೀವಿ. ಥ್ಯಾಂಕ್ ಯು. ಹಲೋ ಕೊನೆಯದಾಗಿ ನಮ್ಮ ಮೆರವಣಿಗೆಯಲ್ಲಿ ನಮ್ಮ